ಸ್ವಾಗತಿಸಿ ಸತ್ಕರಿಸುವುದು ಭಾರತೀಯರ ಶ್ರೇಷ್ಠ ಸಂಪ್ರದಾಯ. ಅಂತೆಯೇ ನಮ್ಮ ಕರೆಗೆ ಓಗೊಟ್ಟು ಬಂದು ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ. ನಮ್ಮ ಪುಷ್ಪಾಂಜಲಿ ನೃತ್ಯದ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ನಿಶಿತಾ. ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತದಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಜಂ ತಕಜಂ ತಕಿಟ ಜಂ ತಕಿಟ ಕಿಟ ಜಂ ತಕ ತದಿಗಿಣ ತೋಂ ತಜಂ ತಕಜಂ ತಕಿಟ ಜಂ ತಕಿಟ ಕಿಟ ಜಂ ತಕ ತದಿಗಿಣ ತೋಂ ಧರೆ ತದಣ ದಣ ಧಣದ ಜಣು 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 ತರಿಮಿ ದಿಮಿ ಧಿಮಿ ತಕಿಟ ತಗ ತರಿತ ಧಣತ ಜಣುತ ದಿಮಿತ ತರಿ ಧರಿ ತರಿತ ಧಣ ಧಣ ಧಣತ ಜಣು ಜಣು ಜಣುತ ದಿಮಿ ದಿಮಿ ದಿಮಿತ ಧರಿತ ಧಣತ ಜಣುತ ದಿಮಿತ ತಗ ದಿಮಿತ ಧಣತ ಜಣುತ ದಿಮಿತ ತಗ ದಿಮಿತ ತರಿತ ತದಣತ ತಜಣುತ ತದಿಗಿಣ ತೋಂ ತದರಿತ ತದಣತ ತಜಣುತ ತದಿಗಿಣ ತೋಂ ತದಿಗಿಣ ತೋಂ ತದರಿತ ತದಣತ ತಜಣುತ ತದಿಗಿಣ ತೋಂ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣ ತೋಂ ತಾರಿತ ಜಂ ತಜಂ ತರಿತಾ ಕಳೆಯುತ್ತ ಮಿಂಚುತ್ತ ಒಳಗೆ ಅನಂತ ಅನಂತ ಬಾ. ಹೇ ಜಗದಾತ ಲೋಕ ವಿದಾತ ಹೊಂಬೆಳಕಾಗಿ ಬಾರ. ತಮ
ವಿರಾಮವನು ಕಳೆಯುತ್ತ ಮಿಂಚುತ್ತ ಒಳಗೆ ಅನಂತಾನಂತ ಬಾ ಜಡ ಜಂಜಡತೆ ಹೋಗಲಿ ಲವಲವಿಕೆಯು ತುಂಬಲಿ ಜಡ ಜಂಜಡತೆ ಹೋಗಲಿ ಲವಲವಿಕೆಯು ತುಂಬಲಿ ಅಜ್ಞಾತವಾಗಿರುವ ಚೇತನವು ತೋರಲಿ ಅಜ್ಞಾತವಾಗಿರುವ ಚೇತನವು ತೋರಲಿ ಬೆಳಗು ಬೆಳಗು ಅಂತರಂಗ ಬೆಳಗು ಸ್ಪಂದಿಸುತ್ತ ಈ ಜಗವ. ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕಳ ಹಾಗೂ ಉಭಯ ಶಾಲೆಗಳ ಹಳೆ ವಿದ್ಯಾರ್ಥಿ ಸಂಘ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈ ಒಂದು ವಾರ್ಷಿಕೋತ್ಸವ, ಈ ವಾರ್ಷಿಕೋತ್ಸವದಲ್ಲಿ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ಬಹಳ ಹೆಮ್ಮೆಯ ವಿಷಯ. ಆದರೆ ನಮ್ಮ ಈ ವಿದ್ಯಾಸಂಸ್ಥೆ ನಡೆದು ಬಂದ ದಾರಿಯನ್ನು ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರ ಮುಂದಿಡುವುದು ನನ್ನ ಕರ್ತವ್ಯವಾಗಿರುತ್ತದೆ. ಸುಮಾರು ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭಗೊಂಡಂತಹ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯು ನಮ್ಮಲ್ಲಿ ಸರಿಯಾದ ದಾಖಲೆಗಳಿಲ್ಲದೆ 1952ರ ನಂತರ ಸರಿಯಾದ ದಾಖಲೆಗಳಿದ್ದು 2002ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ದೇವೆ. ಸುಮಾರು 1400 ಮಕ್ಕಳನ್ನು ಹೊಂದಿದಂಥ ಒಂದು ಸಮಯದಲ್ಲಿ 14 ವಿಭಾಗವನ್ನು 15 ಅಧ್ಯಾಪಕರುಗಳನ್ನು ಹೊಂದಿದ್ದಂತಹ ಒಂದು ವಿದ್ಯಾಸಂಸ್ಥೆ ನಮ್ಮದು. ಆದರೆ ಸರ್ಕಾರದ ಕೆಲವೊಂದು ಧೋರಣೆಗಳಿಂದಲಾಗಿ ಕನ್ನಡ ಮಾಧ್ಯಮ ಶಾಲೆ ಮೂಲೆ ಗುಂಪಾಗುತ್ತಿರುವ ಈ ಸಂದರ್ಭದಲ್ಲಿ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಅಸ್ತಿತ್ವವನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೆ, ಇಲಾಖೆಯಿಂದ ಶ್ಲಾಘನೆಗೆ ಒಳಪಟ್ಟಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆಯೇ ನೆರೆಗೆರೆ ಹರೆಯ 7-8 ಗ್ರಾಮಗಳ ವಿದ್ಯಾರ್ಥಿಗಳು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಬೇಕಿದ್ರೆ ಸುಮಾರು ದೂರದ ಕುರ್ನಾಡಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು ಅಥವಾ ಮಂಗಳೂರಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಮ್ಮ ಊರಿನ ನಮ್ಮ ಹಿರಿಯರಾದ ಎಲ್ಲರೂ ಸೇರಿಕೊಂಡು ಪಾವೂರು ಹರೇಕಳದ ಪ್ರಜ್ಞಾವಂತ ಹಿರಿಯರೆಲ್ಲ ಸೇರಿಕೊಂಡು ನಮ್ಮ ಇಲ್ಲಿ ಕೂಡ ಒಂದು ಹೈಸ್ಕೂಲು ಪ್ರಾರಂಭಿಸಬೇಕು ಅಂತೇಳಿ 1966ರಲ್ಲಿ ರಾಮಕೃಷ್ಣ ಪ್ರೌಢಶಾಲೆ ಹೇಳುವಂಥ ಒಂದು ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಕಳೆದ ವರ್ಷ ಅಂದರೆ 2016ರಲ್ಲಿ ನಾವು ಈ ವಿದ್ಯಾಸಂಸ್ಥೆಯ ಸ್ವರ್ಣ ಮಹೋತ್ಸವವನ್ನು ಕೂಡ ಬಹಳ ವಿಜೃಂಭಣೆಯಿಂದ ಹಳೆ ವಿದ್ಯಾರ್ಥಿಗಳ ಸಹಾಯ ಸಹಕಾರದೊಂದಿಗೆ ನೆರವೇರಿಸುತ್ತಾ ಬಂದಿದ್ದೇವೆ. ಗ್ರಾಮೀಣ ಪ್ರದೇಶ ಆದರೂ ಕೂಡ ನಗರದ ಯಾವುದೇ ವಿದ್ಯಾಸಂಸ್ಥೆಗೆ ಕಡಿಮೆ ಇಲ್ಲದೆ ಸರಿಸಾಟಿಯಾದಂತಹ ಸ್ಪರ್ಧೆಯನ್ನು ನೀಡುವಂತಹ ತಾಕತ್ತು ನಮ್ಮ ಈ ವಿದ್ಯಾಸಂಸ್ಥೆಗಳಿಗಿದ್ದೇ ಇರುವುದಕ್ಕೆ ನಾವು ರಾಜ್ಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪಠ್ಯ ಚಟುವಟಿಕೆಗಳು ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳು ಹಾಗೂ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಪ್ರತಿನಿಧೀಕರಿಸಿದಂತಹ ದಾಖಲೆಗಳು ನಮ್ಮ ಈ ವಿದ್ಯಾಸಂಸ್ಥೆಗಿದೆ. ಇಂತಹ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ನಮ್ಮ ಹಿರಿಯರನ್ನು ನಾವು ಪ್ರಥಮವಾಗಿ ಇಲ್ಲಿ ಸ್ಮರಿಸುವುದರೊಂದಿಗೆ ಇವತ್ತಿನ 52ನೇ ಈ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಬಂದಂತಹ ನಿಟ್ಟೆ ವಿಶ್ವವಿದ್ಯಾನಿಲಯಗಳ ಉಪಕುಲ ಸಚಿವರು, ಲೇಖಕರು, ವಿಮರ್ಶಕರು ಹಾಗೂ ಡಾಕ್ಟರೇಟ್ ಪದವಿಯನ್ನು ಹೊಂದಿರುವಂತಹ ಗೌರವಾನ್ವಿತ ಡಾಕ್ಟರ್ MS ಮೂಡಿತಾಯ ಇವರಿಗೆ ಜಂಟಿ ವಿದ್ಯಾಸಂಸ್ಥೆಗಳ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಆಡಳಿತ ಮಂಡಳದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಹಾಗೆ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಂತಹ ಕಡೆಂಜ ಜಗಜೀವನ್ ಶೆಟ್ಟರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ವಿದ್ಯಾಸಂಸ್ಥೆಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತೊಡಗಿಸಿಕೊಳ್ಳುವುದರೊಂದಿಗೆ ಮುಂದಾಳತ್ವ ವಹಿಸಿಕೊಳ್ಳುವುದರೊಂದಿಗೆ ಯಶಸ್ವಿಗೊಳಿಸುವವರು ನಮ್ಮ ಅಪರ ಜಿಲ್ಲಾಧಿಕಾರಿಗಳು, ನಮ್ಮ ಹೆಮ್ಮೆಯ ಹಳೆಯ ವಿದ್ಯಾರ್ಥಿನಿ ಶ್ರೀಮತಿ ಕೆ ವಿದ್ಯಾಕುಮಾರಿ KAS ಅವರಿಂದ ಉದ್ಘಾಟನೆ. असतो मा
ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಯಾಕೆ ವಿಶೇಷತೆ ಇದೆ ಅಂತಂದರೆ ಅದಕ್ಕೆ ಒಂದು 4-5 ಕಾರಣಗಳು ಉಂಟು. ಒಂದು, ನಮ್ಮ 50ನೇ ಸ್ವರ್ಣ ಮಹೋತ್ಸವ ಆಚರಿಸಿದ ನಂತರ ವಿವಿಧ ಹಳೆ ವಿದ್ಯಾರ್ಥಿಗಳಿಂದ ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾವು ಮಾಡಿಸಿ ಆ ನಂತರ ಇದು ಪ್ರಥಮ ವಾರ್ಷಿಕೋತ್ಸವ ಈ ವೇದಿಕೆ ಮೂಲಕ ನಡೀತಾ ಇರತಕ್ಕಂಥದ್ದು ಒಂದು ವಿಶೇಷತೆ. ಆದರೆ ಇನ್ನೊಂದೆಡೆ ಡೆಬ್ಬಿಯಲ್ಲಿ ಮನೋಜ್ ಕುಮಾರ್ ಹೆಗ್ಡೆಯವರ ನೇತೃತ್ವದಲ್ಲಿ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಬಹಳ ಒಳ್ಳೆಯ ರೀತಿಯಲ್ಲಿ ಉತ್ಸುಕವಾಗಿ ಬಹಳ ಕೆಲಸವನ್ನು ಮಾಡ್ತಾ ಇದೆ. ಒಳ್ಳೆಯ ಲೀಡರ್ಶಿಪ್, ನಾಯಕತ್ವವನ್ನು ಈ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಕೊಟ್ಟಿದ್ದಾರೆ ಅವರು. ಹಳೆ ವಿದ್ಯಾರ್ಥಿಗಳು ಅಂತಂದರೆ ಈ ವಿದ್ಯಾಸಂಸ್ಥೆಯ ಸಂಪತ್ತು ಅವರು. ಆದ ಕಾರಣ ಅಂಥ ಒಂದು ಹಳೆ ವಿದ್ಯಾರ್ಥಿಗಳು ಈ ಒಂದು ವಾರ್ಷಿಕೋತ್ಸವಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಇದು ಆದ ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ನಡೆಸಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವರವರೇ ಖರ್ಚು ಹಾಕಿ ಅವರೇ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷತೆ. ಅವರು ಮಾಡೋದು, ಅವರೇ ಸಂತೋಷ ಪಡುವುದು, ಇನ್ನವರಿಗೆ ಸಂತೋಷ ಕೊಡುವಂತಹ ಒಂದು ದೇವತಾ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಅದೊಂದು ಇದರ ವಿಶೇಷತೆ. ಇನ್ನೊಂದು ವಿಶೇಷತೆ ಅಂತಂದರೆ ಇಲ್ಲಿ ದೀಪ ಪ್ರಜ್ವಲನೆ ಮಾಡಿದಂಥವರು ನಮ್ಮ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ. ಒಂದು ಸರಕಾರಿ ಸೇವೆಯಲ್ಲಿ ಅತ್ಯುನ್ನತವಾದಂಥ ಒಂದು ಸ್ಥಾನಕ್ಕೆ ಇರಿದವರು ವಿದ್ಯಾಕುಮಾರಿಯವರು. ಒಂದು ಇಲ್ಲಿ ಅನೇಕ ಡಾಕ್ಟರ್ಸ್ಗಳಿರ್ಬೋದು, ಇಂಜಿನಿಯರ್ಸ್ಗಳು ಹಳೆ ವಿದ್ಯಾರ್ಥಿಗಳು ಇರ್ಬೋದು, ಸಂಗೀತ ಸಾಹಿತ್ಯ ಕಲಾವಿದರೆಲ್ಲ ದೊಡ್ಡದವರೆಲ್ಲ ಹಳೆ ವಿದ್ಯಾರ್ಥಿಗಳು ಇರ್ಬೋದು. ಆದರೆ ನಮ್ಮೂರಿನ ಒಬ್ಬಳು ಹೆಣ್ಣು ಮಗಳು ಇಷ್ಟೊಂದು ದೊಡ್ಡ ಹುದ್ದೆಗೆ ಹೋಗಿ ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಈ ಒಂದು ವಾರ್ಷಿಕೋತ್ಸವದ ದೀಪ ಪ್ರಜ್ವಲನೆ ಮಾಡುವಂಥ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಂತಂದರೆ ಇದು ನಿಮಗೆಲ್ಲರಿಗೂ ಕೂಡ ಒಂದು ಮಾದರಿ. ಇದೊಂದು ನಮ್ಮ ವಾರ್ಷಿಕೋತ್ಸವದ ಮತ್ತೊಂದು ವಿಶೇಷತೆ. ಇನ್ನೊಂದು ವಿಶೇಷತೆ ಅಂತಂದರೆ ಇಲ್ಲಿ ಯಾವಾಗಲೂ ಇಷ್ಟೊಂದು 50 ವರ್ಷಗಳಿಂದ ಹಿಂದೆ ಒಂದು ವೇದಿಕೆ ಇತ್ತು, ಅದರಲ್ಲಿ ವಾರ್ಷಿಕೋತ್ಸವ ಆಗ್ತಾಯಿತ್ತು. ಆದರೆ ಈ ವರ್ಷದ ವಾರ್ಷಿಕೋತ್ಸವ ಹಳೆ ವಿದ್ಯಾರ್ಥಿಗಳಿಂದಾಗಿ ಅದು ಮುಂದೆ ಬಂದಿದೆ. ಅದೊಂದು ವಿಶೇಷತೆ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷತೆ ಅಂತಂದರೆ ಕಳೆದ 34 ವರ್ಷಗಳಿಂದ ನಾವು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಾನು ಇಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಇಲ್ಲಿ ಇರತಕ್ಕಂಥ ಎಲ್ಲ ಜಾತಿ ಬಾಂಧವರು, ಅದು ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಎಲ್ಲ ಧರ್ಮೀಯರನ್ನು ಒಂದೇ ಸಂಗಮದೆಡೆಗೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಏನೂ ಒಂದು ಸ್ವಲ್ಪ ಲೋಪ ಇಲ್ಲದೆ, ಈ ಸಂಸ್ಥೆಗೆ ಯಾವುದೇ ರೀತಿಯ ಚ್ಯುತಿ ಬಾರದಾಗಿ ಈ ವಿದ್ಯಾಸಂಸ್ಥೆಯ ಯಾವ ಉನ್ನತಿ ಗೌರವವನ್ನು ಅದನ್ನು ಎತ್ತಿ ಹಿಡಿತಕ್ಕಂಥ, ಅದನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಇದೀಗ ಈ ವಾರ್ಷಿಕೋತ್ಸವ ಇದು ನನಗೆ ಕೊನೆಯ ವಾರ್ಷಿಕೋತ್ಸವ ಆಗಿರುವುದು ಕೂಡ ಒಂದು ವಿಶೇಷತೆ ಅಂತ ಇಲ್ಲಿ ಹೇಳ್ಬೋದು. ಈ ರೀತಿಯ ಒಂದು ವಾರ್ಷಿಕೋತ್ಸವ ನಿಮ್ಮೆದುರುಗಡೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕೂಡ ಒಂದು ವಿಶೇಷತೆ. ಇನ್ನೊಂದು ಇಲ್ಲಿ ನಾವು ನೆನಪಿಡಬೇಕಾದಂತೆ ಅಂತಂದರೆ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ನಮಗೆ ಇಷ್ಟೆಲ್ಲ ಆಗಬೇಕಾಗಿದ್ದರೆ ಆ ಸಂಘ ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದರಿಂದ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಯಿತು. ಇನ್ನೊಂದೆಡೆ ಹಳೆ ವಿದ್ಯಾರ್ಥಿಗಳು ಕೂಡ ಈ ರೀತಿಯ ಸಹಕಾರವನ್ನು ಕೊಡ್ತಾ ಬಂದರು. ನಮ್ಮ ವಿದ್ಯಾಸಂಸ್ಥೆ ಎರಡು, ಅದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡು ವಿದ್ಯಾಸಂಸ್ಥೆಗಳು ಕೂಡ ಎಲ್ಲ ಸ್ಪರ್ಧೆಗಳಲ್ಲಿ, ತಾಲೂಕು ಮಟ್ಟದ ಸ್ಪರ್ಧೆಗಳು, ಜಿಲ್ಲಾ ಮಟ್ಟದ ಸ್ಪರ್ಧೆಗಳು, ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಕೂಡ ನಾವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಂಥ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಸ್ಕೌಟ್ ಗೈಡ್ನಲ್ಲಿ ರಾಷ್ಟ್ರಪತಿ ಪುರಸ್ಕಾರವನ್ನು ಕೂಡ ಈ ವಿದ್ಯಾಸಂಸ್ಥೆ ಪಡೆದುಕೊಂಡಿದೆ. ಎಲ್ಲ ಇದರಲ್ಲಿ ಕೂಡ ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲಿ ಈಗ ಮಕ್ಕಳಿಲ್ಲ. ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೋದರೂ ಕೂಡ ಅಲ್ಲಿ 20, 50, 30 ಮಕ್ಕಳು ಇಡೀ ಶಾಲೆಯಲ್ಲಿರುವುದು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ SSLCಯಲ್ಲಿ 90ಕ್ಕಿಂತಲೂ ಹೆಚ್ಚು ಪ್ರತಿ ವರ್ಷವೂ ಕೂಡ ಏನಾಗ್ತಾ ಇದೆ ಅಂದರೆ SSLC ಕಂಪ್ಲೀಟ್ ಮಾಡಿಕೊಂಡು ಈ ಸಂಸ್ಥೆಯಿಂದ ಹೊರ ಹೋಗ್ತಾ ಇದ್ದಾರೆ. ಇದು ಒಂದು ನಮ್ಮ ಸಾಧನೆ ಅಂತಲೂ ಹೇಳ್ಬೋದು. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆ, ಮುಖ್ಯವಾಗಿ ರಾಮಕೃಷ್ಣ ಪ್ರೌಢಶಾಲೆ, ಅದು ಗ್ರಾಮೀಣ ರಾಜ್ಯ ನಮ್ಮ ಶಿಕ್ಷಣ ಇಲಾಖೆಯವರು 1 ವಾರಗಳ ಇನ್ಸ್ಪೆಕ್ಷನ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು. ಏನು ಅಂತಂದರೆ
ಈ ವಿದ್ಯಾಸಂಸ್ಥೆಯಲ್ಲಿ ಒಂದು ಶಿಸ್ತಿದೆ, ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಕಾ ಬೋಧನೆ ಒಳ್ಳೆಯದಿದೆ, ಈ ವಿದ್ಯಾಸಂಸ್ಥೆಯಲ್ಲಿ ಪರಿಸರ ಅಂದರೆ ಸಾಮಾಜಿಕವಾದಂಥ ಸ್ಪಂದನೆ ಒಳ್ಳೆಯದುಂಟು, ಈ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ನಾಯಕತ್ವ ಉಂಟು, ಇಲ್ಲಿ ಹೆಡ್ ಮಾಸ್ಟ್ರು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಇದ್ದುಕೊಂಡು ಸಮಾಜದೊಂದಿಗೆ ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ರೀತಿಯಾದಂತಹ ಎಲ್ಲ ಚಟುವಟಿಕೆಗಳು ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ನೀವು ನೋಡ್ತಾ ಇದ್ದೀರಿ. ನಾನು ಅದನ್ನು ಪುನಃ ರಿಪೋರ್ಟ್ ಕೊಡಬೇಕಾಗಿಲ್ಲ. ಪೇಪರ್ನಲ್ಲಿ ಪ್ರತಿ ಸಲವೂ ಕೂಡ ನಮ್ಮ ಕಾರ್ಯಕ್ರಮ ಹರೇಕಳದ ಕಾರ್ಯಕ್ರಮಗಳು ಬರ್ತಾ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ಅವರು A+ ಗ್ರೇಡನ್ನು ಕೊಟ್ಟಿದ್ದಾರೆ. ಇದು ನಮ್ಮ ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು. ಇದನ್ನು ನಿಮಗೆ ಮುಂದಿಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಮಾತ್ರ ಅಲ್ಲದೆ ಎಲ್ಲ ಚಟುವಟಿಕೆಗಳು ಕೂಡ ಹಾಗೆ ಎಲ್ಲ ನಾವು ಅಲ್ಲಿ ತರಕಾರಿ ತೋಟವನ್ನು ಕೂಡ ಮಾಡಿದ್ದೇವೆ. ಆ ತರಕಾರಿ ತೋಟದಿಂದ ಆದಂಥ ತರಕಾರಿಯನ್ನು ಬಿಸಿಯೂಟಕ್ಕೆ ಉಪಯೋಗ ಮಾಡ್ತಕ್ಕಂತಹ ಕಾರ್ಯವು ಕೂಡ ನಮ್ಮ ವಿದ್ಯಾಸಂಸ್ಥೆಗಳಿಂದ ನಡೀತಾ ಇದೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಕೂಡ ಹಾಗೆ ಆ 1ನೇ ತರಗತಿಯಲ್ಲಿ ಉಚಿತವಾಗಿ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು, ಬ್ಯಾಗ್ ಕೊಡ್ತಕ್ಕಂಥದ್ದು, ಸಲಕರಣೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಡೀತಾ ಇದೆ. ಅಬೂಬಕರ್ ಇಲ್ಲಿ ಸ್ವಾಗತ ಬಜಾರ್ ಮಾಲಕರಾದ ಅಬೂಬಕರ್, ಬ್ರಹ್ಮಾನಂದ ರೈಯವರು, ಆಶೀಶ್ ಕುಮಾರ್ ಅವರು, ಕಡಿಂಜ ಸೋಮಶೇಖರ್ ಚೌಟರು ಇದಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. SSLCಯಲ್ಲಿ ಒಳ್ಳೆಯ ಮಾರ್ಕ್ ತೆಗೆದಂಥ ಒಳ್ಳೆಯ ಅಂಕಗಳನ್ನು ತೆಗೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಚಾಲಕರಾದ ಜಯರಾಮ ಆಳ್ವರು ವಿಶೇಷವಾದಂಥ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಇದೊಂದು ಪ್ರೋತ್ಸಾಹ ಬಹುಮಾನ ಆಗಿರ್ಬೋದು. ಇಂತಹ ಎಲ್ಲ ಚಟುವಟಿಕೆಗಳು ಇಲ್ಲಿ ನಡೀತಾ ಇದೆ. ಒಂದಿಷ್ಟು ದಾನಿಗಳನ್ನೆಲ್ಲ ಸಂಗ್ರಹ ಮಾಡಿ ಅಂದರೆ ಕೊಡುಗೈ ದಾನಿಗಳನ್ನು ಭೇಟಿಯಾಗಿ ಅವರಿಂದ ಸಂಗ್ರಹ ಆದಂಥ ಹಣವನ್ನು ವಿಜಯ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟು ಆ ಡೆಪಾಸಿಟ್ನಲ್ಲಿ ಬಂದಂಥ ಬಡ್ಡಿಯ ಹಣವನ್ನು ಇಲ್ಲಿಯ ಯಾರಿಗೆ ಕಲಿಕೆಯಲ್ಲಿ ತೊಂದರೆ ಇರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಸಹಕಾರವನ್ನು ಕೊಡ್ತಕ್ಕಂಥ ಕಾರ್ಯವೂ ಕೂಡ ಇದರೊಂದಿಗೆ ನಡೀತಾ ಇದೆ. ಯಾರಾದರೂ ಕಾಯಿಲೆಯಲ್ಲಿ ತೊಂದರೆಗೆ ಒಳಗಾದರೆ ಆ ಆರೋಗ್ಯ ತೊಂದರೆಗೆ ಒಳಗಾದಂಥ ವಿದ್ಯಾರ್ಥಿಗಳಿಗೂ ಕೂಡ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದೆ ಈ ವಿದ್ಯೆಯ ಜೊತೆಗೆ. ಇದೆಲ್ಲ ಈ ಒಂದು ಸಂಸ್ಥೆಯಿಂದ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಇಲ್ಲಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಇಲ್ಲಿ ವಿಶೇಷವಾಗಿ ಬಹಳಷ್ಟು ಜನಗಳು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ನಾನು ಈ ಸಂದರ್ಭದಲ್ಲಿ ಕಡಿಂಜ ಅಶೋಕ್ ಕುಮಾರ್ ಚೌಟ್ರನ್ನು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಸ್ಮರಿಸಬೇಕಾಗ್ತದೆ. ಯಾಕೆ ಅಂತಂದರೆ ಅಶೋಕ್ ಕುಮಾರ್ ಚೌಟ್ರು ಮತ್ತು ಅವರ ಸಹೋದರರು ಈ ವಿದ್ಯಾಸಂಸ್ಥೆಗೆ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 2 ತರಗತಿ ಕೋಣೆಗಳನ್ನು ಕೊಟ್ಟದ್ದು ಮಾತ್ರ ಅಲ್ಲ, ನಮಗೆ ನೀರಿನ ಮೂಲ ನೀರು ಅಂದರೆ ಅದು ಸಂಸ್ಥೆಯ ಜೀವನಾಡಿ. ಆ ಜೀವನಾಡಿ, ಆ ನೀರು ಇಲ್ಲದಿದ್ದರೆ ಯಾವುದೇ ಕೆಲಸಗಳು ಮಾಡಲಿಕ್ಕೆ ಆಗೋಲ್ಲ. ಇಂತಹ ಒಂದು ಆ ಬೋರ್ವೆಲ್ಲನ್ನು ತೋಡಿಸ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅವರು ಒಂದು ಆಧುನಿಕ ಶೌಚಾಲಯ, ಒಂದು 15 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಆಧುನಿಕ ಶೌಚಾಲಯವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಈ ಸಂಸ್ಥೆಗೆ ವಿದ್ಯುದೀಕರಣವನ್ನು ಕೂಡ ಅವರೇ ಮಾಡಿಸಿದ್ದಾರೆ. ಈ ರೀತಿಯಲ್ಲಿ ಅಶೋಕ್ ಕುಮಾರ್ ಚೌಟ್ರು ಈ ಒಂದು ವಿದ್ಯಾಸಂಸ್ಥೆಗೆ ಕೊಟ್ಟಂತಹ ಈ ಒಂದು ಸಹಕಾರ ಉಂಟಲ್ಲ, ಅದನ್ನು ಸಂಸ್ಥೆ ಯಾವತ್ತೂ ಕೂಡ ಮರೆಯುವಂತೆ ಇಲ್ಲ. ಇದು ಅಶೋಕ್ ಕುಮಾರ್ ಚೌಟರು ಅಂದರೆ ನಮ್ಮ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಮಾತ್ರ ಅಲ್ಲದೆ ನಮ್ಮ ಈ ಒಂದು ವಿದ್ಯಾಸಂಸ್ಥೆಗೆ ಇಲ್ಲಿ ಒಂದು ಕಂಪ್ಯೂಟರ್ನ ತೊಂದರೆ ಇತ್ತು. ನಮ್ಮ ಹಳ್ಳಿ ಮಕ್ಕಳಿಗೆ ಕಂಪ್ಯೂಟರ್ ಸೌಲಭ್ಯ ಸಿಗಬೇಕು ಎನ್ನುವಂಥ ಉದ್ದೇಶದಿಂದ ಆ ಒಂದು ನಿಯಂತ್ರಿತವಾದಂಥ ಕಂಪ್ಯೂಟರ್ ಲ್ಯಾಬನ್ನು ನಮ್ಮ ಡೆಬ್ಬೇಲಿ ಮನೋಜ್ ಕುಮಾರ್ ಹೆಗ್ಡೆಯವರ ನೇತೃತ್ವದಲ್ಲಿ ಅವರ ಕುಟುಂಬಿಕರು ಅಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ಒದಗಿಸಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಮಾತ್ರ ಅಲ್ಲದೆ ಇಲ್ಲೊಂದು ದ್ವಾರದ ಸರಿ ಇರಲಿಲ್ಲ, ನಮ್ಮ ಶಾಲಾ ದ್ವಾರ ಸರಿ ಇರಲಿಲ್ಲ. ಕಡಿಂಜ ಸೋಮಶೇಖರ್ ಚೌಟ್ರು ಆ ಒಂದು ದ್ವಾರದ ವ್ಯವಸ್ಥೆ ಅಲ್ಲಿ ಚಂದವಾದಂಥ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಚಂದದ ಒಂದು ದ್ವಾರ ನಿರ್ಮಾಣ ಆಗಿದೆ, ಅದನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಸಭಾಂಗಣಕ್ಕೆ ಒಂದು ವೇದಿಕೆ ಸರಿಯಾಗಿರಲಿಲ್ಲ, ಮೊದಲಮಾರು ಪ್ರಹ್ಲಾದ ರೈಗಳು ಆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾದಂಥ ಕಿಟಕಿಗಳಿರಲಿಲ್ಲ, ನರಸಿಂಹ ನಾಯಕರು ಆ ಕಿಟಕಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ರೂಪದಲ್ಲಿ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಂತಂದರೆ ಅವರನ್ನು ನಾವು ಯಾವತ್ತೂ ಕೂಡ ಮರೆಯುವಂತೆ ಇಲ್ಲ. ಆದ ಕಾರಣ ಯಾವುದೇ ಒಂದು ಹಳೆ ವಿದ್ಯಾರ್ಥಿಗಳು ಕೊಡುವಂತಹ ಈ ಸಹಕಾರ ಉಂಟಲ್ಲ, ಅದನ್ನು ಪಡೆಯುವಂತಹ ಒಂದು ವಿಷಯ ಉಂಟಲ್ಲ, ಅದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಹಳೆ ವಿದ್ಯಾರ್ಥಿಗಳು ಎಲ್ಲಿಯೋ ಹೇಗೋ ಇದ್ದರೆ ಅದು ನಮಗೆ ಬರೋಲ್ಲ, ಆದರೆ ನಾವು ಅದನ್ನು ಪಡೆಯತಕ್ಕಂತಹ ಒಂದು ಕಾರ್ಯವನ್ನು ನಾವು ಮಾಡ್ತೇವೆ. ಅದು ನಾವು ಮಾಡಿದ್ದೇವೆ, ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು. ಇಲ್ಲಿ ಹರೇಕಳ ವಿದ್ಯಾಸಂಸ್ಥೆಯ ಒಂದು ವಾರ್ಷಿಕೋತ್ಸವ ಅಂತಂದರೆ ಅದು ವಾರ್ಷಿಕೋತ್ಸವ ಅಲ್ಲ, ಈ ಊರಿನ ಜಾತ್ರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಗಣ್ಯರು ನಮ್ಮ
ಇಲ್ಲಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ. ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಮುಖ್ಯವಾಗಿ ವಿಜಯವಾಣಿ ಪತ್ರಿಕೆಯ ಅನ್ಸರಿ ನೋಳಿಯವರು, ಪತ್ರಿಕಾ ಮಾಧ್ಯಮರು, ದೃಶ್ಯ ಮಾಧ್ಯಮದವರು, ಹೊಸಕುರಲ್ ಮತ್ತು ನಮ್ಮ ನಾಡು ಅವರನ್ನು ಕೂಡ ಆತ್ಮೀಯವಾಗಿ ಹಬ್ಬಕ್ಕ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಇದೀಗ ಬಹುಮಾನ ವಿತರಣೆ, ಪ್ರಾಥಮಿಕ ಶಾಲಾ ವಿಭಾಗದ ಬಹುಮಾನ ವಿತರಣೆ ನಾವು ಓದಿ ಹೇಳಲಿಕ್ಕಿದ್ದಾರೆ. ನಮ್ಮ ರಾಧಾಕೃಷ್ಣ ರೈ ಅವರು ಈ ಒಂದು ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಸಮಾರಂಭದ ಅಧ್ಯಕ್ಷರಾದಂಥ ಡಾಕ್ಟರ್ MS ಮೂಡಿತ್ತಾಯ ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 1ನೇ ತರಗತಿಯಲ್ಲಿ ಶ್ರವಣ್ ರಾಜ್ ವೇದಿಕೆಗೆ ಬರಬೇಕು. ಕಲಿವಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಶ್ರವಣ್ ರಾಜ್. ಕಲಿವಿಕೆ ದ್ವಿತೀಯ ಸ್ಥಾನ ಹಾಗೂ ಸ್ಮರಣಶಕ್ತಿಯ ಸ್ಪರ್ಧೆ ಪ್ರಥಮ ಸ್ಥಾನ ಸಾತ್ವಿಕ್ ಕೊಟ್ಟಾರಿ. ಅನ್ವಿತಾ ಕಲಿವಿಕೆ ತೃತೀಯ ಸ್ಥಾನ. ಅನ್ವಿತಾ ಕಲಿವಿಕೆ ತೃತೀಯ ಸ್ಥಾನ ಮತ್ತು ಕತೆ ಹೇಳುವ ಸ್ಪರ್ಧೆ ದ್ವಿತೀಯ ಸ್ಥಾನ. ಸ್ಪರ್ಧೆ ದ್ವಿತೀಯ ಸ್ಥಾನ. ಫಿದಾ ಕ್ಲೇ ಮಾಡೆಲ್ ಸ್ಪರ್ಧೆ ದ್ವಿತೀಯ ಸ್ಥಾನ. ಮೋಕ್ಷಿತ್ ರಂಗೋಲಿ ಸ್ಪರ್ಧೆ ದ್ವಿತೀಯ ಸ್ಥಾನ. ಮೋಕ್ಷಿತ್. ನಿತಿನ್ ಶೆಟ್ಟಿ ಛದ್ಮವೇಷ ಸ್ಪರ್ಧೆ ಪ್ರಥಮ ಸ್ಥಾನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಫ್ರತ್ ಕಲಿವಿಕೆ ತೃತೀಯ ಸ್ಥಾನ, ಚಿತ್ರ ಸ್ಪರ್ಧೆ ಪ್ರಥಮ ಸ್ಥಾನ, ಕ್ಲೇ ಮಾಡೆಲ್ ಸ್ಪರ್ಧೆ ಪ್ರಥಮ ಸ್ಥಾನ. ಇಫ್ರತ್. ಆಯಿಷಾ ಮುಬಿನ ಸಂಗೀತ ಸ್ಪರ್ಧೆ ಪ್ರಥಮ ಸ್ಥಾನ. ಮಹಮ್ಮದ್ ಫರಾಜ್ ಕೊಡಿ ಕಲಿವಿಕೆ ಪ್ರಥಮ. ಮಹಮ್ಮದ್ ಫರಾಜ್. ಆಯಿಷಾ ಮುಬಿನ ಸಂಗೀತ ಸ್ಪರ್ಧೆ ಪ್ರಥಮ ಸ್ಥಾನ. ಆಯಿಷಾ ಮುಬಿನ್ ಇಲ್ಲ. ಮೊಹಮ್ಮದ್ ಜುಬೇರ್ ಸ್ಮರಣಶಕ್ತಿ ಸ್ಪರ್ಧೆ ದ್ವಿತೀಯ ಸ್ಥಾನ. ದ್ವಿತೀಯ ಸ್ಥಾನ. ಮೊಹಮ್ಮದ್ ರಾಜಿ ರಂಗೋಲಿ ಸ್ಪರ್ಧೆ ಪ್ರಥಮ ಸ್ಥಾನ. ಸೃಜನ್ ಛದ್ಮವೇಷ ಸ್ಪರ್ಧೆ ದ್ವಿತೀಯ ಸ್ಥಾನ. ಥ್ಯಾಂಕ್ ಯು ಮೇಡಮ್, ಅಭಿನಂದನೆ. ಶಬರಿ ಕಲಿಯುವಿಕೆ ದ್ವಿತೀಯ ಸ್ಥಾನ. ಫಾತಿಮಾ ರಫೀದಾ ಕಲಿಯುವಿಕೆ ತೃತೀಯ ಸ್ಥಾನ, ಕಸದಿಂದ ರಸ ಸ್ಪರ್ಧೆ ದ್ವಿತೀಯ ಸ್ಥಾನ. ಮೊಹಮ್ಮದ್ ನಫೀಲ್ ಕ್ಲೇ ಮಾಡೆಲ್ ಸ್ಪರ್ಧೆ ದ್ವಿತೀಯ ಸ್ಥಾನ. ಸನತ್ ಕುಮಾರ್ ಸಂಗೀತ ಸ್ಪರ್ಧೆ ದ್ವಿತೀಯ ಸ್ಥಾನ. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ಜಯರಾಜ್. ದೀಕ್ಷಿತ ಕಲಿವಿಕೆ ದ್ವಿತೀಯ ಸ್ಥಾನ, ಸಂಗೀತ ಸ್ಪರ್ಧೆ ಪ್ರಥಮ ಸ್ಥಾನ, ಕಸದಿಂದ ರಸ ಸ್ಪರ್ಧೆ ಪ್ರಥಮ ಸ್ಥಾನ, ಛದ್ಮವೇಷ ಸ್ಪರ್ಧೆ ಪ್ರಥಮ ಸ್ಥಾನ. ದೀಕ್ಷಿತ. ಅನುಷಾ ಕಲಿವಿಕೆ ತೃತೀಯ ಸ್ಥಾನ, ಸ್ಮರಣಶಕ್ತಿ ಸ್ಪರ್ಧೆ ಪ್ರಥಮ ಸ್ಥಾನ, ರಂಗೋಲಿ ಸ್ಪರ್ಧೆ ಪ್ರಥಮ ಸ್ಥಾನ. ಅನುಷಾ. ಮೊಹಮ್ಮದ್ ಅಮೀನ್ ಚಿತ್ರ ಸ್ಪರ್ಧೆ ಪ್ರಥಮ ಸ್ಥಾನ. ಮೊಹಮ್ಮದ್ ಅಮೀನ್ ಅಬ್ಸೆಂಟ್. ಪ್ರಜ್ವಲ್ ಕ್ಲೇ ಮಾಡೆಲ್ ಸ್ಪರ್ಧೆ ಪ್ರಥಮ ಸ್ಥಾನ. ಪ್ರಜ್ವಲ್. ದಯವಿಟ್ಟು ಒಂದು ಸೂಚನೆ, ಆ ಕೂಪನನ್ನು ಕೊಡಲಿಕ್ಕೆ ಇರೋರು ದಯವಿಟ್ಟು ಕೂಪನನ್ನು ಆದಷ್ಟು ಬೇಗ ತಂದು ಒಪ್ಪಿಸಬೇಕು ಅಂತೇಳಿ ವಿನಂತಿ. ರಮ್ಯಾ ಸ್ಮರಣ ಶಕ್ತಿ ಸ್ಪರ್ಧೆ ದ್ವಿತೀಯ ಸ್ಥಾನ. ಫಲಕ್ ರಂಗೋಲಿ ಸ್ಪರ್ಧೆ ದ್ವಿತೀಯ ಸ್ಥಾನ. ಶ್ರೀಷ್ಮಾ ಛದ್ಮವೇಷ ಸ್ಪರ್ಧೆ ದ್ವಿತೀಯ ಸ್ಥಾನ.
ಅಹಮದ್ ರಿಫಾಯಿ ತಂಡ ರಸಪ್ರಶ್ನೆ ಸ್ಪರ್ಧೆ ಪ್ರಥಮ ಸ್ಥಾನ. ಥ್ಯಾಂಕ್ ಯು ಸರ್, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಬಹುಮಾನ ಸಮೃದ್ಧಿ ಕಲಿವಿಕೆ ದ್ವಿತೀಯ ಸ್ಥಾನ. ಸಮೃದ್ಧಿ ಸಿಂಚನ ಕಲಿವಿಕೆ ತೃತೀಯ ಸ್ಥಾನ. ಕಿಶನ್ ಛದ್ಮವೇಶ ಸ್ಪರ್ಧೆ ದ್ವಿತೀಯ ಸ್ಥಾನ. ಕಿಶನ್ ಥ್ಯಾಂಕ್ ಯು ಸರ್ ಅಧ್ಯಕ್ಷರಿಗೆ. ಹಾಗೂ ಈಗ 6ನೇ ತರಗತಿ ಲಿಖಿತ್ ದ್ವಿತೀಯ ಸ್ಥಾನ ಕಲಿವಿಕೆ. ಇರ್ಸಾನ ಕಲಿವಿಕೆ ತೃತೀಯ ಸ್ಥಾನ. ಸುಜನ್ ಗಟ್ಟಿ ಕ್ಲೇ ಮಾಡೆಲ್ ಸ್ಪರ್ಧೆ ಪ್ರಥಮ ಸ್ಥಾನ. ವೈಭವ್ ಕ್ಲೇ ಮಾಡೆಲ್ ಸ್ಪರ್ಧೆ ದ್ವಿತೀಯ, ರಸಪ್ರಶ್ನೆ ಸ್ಪರ್ಧೆ ಪ್ರಥಮ. ಸುಜನ್ ಕ್ಲೇ ಮಾಡೆಲ್ ಸ್ಪರ್ಧೆ ಪ್ರಥಮ. ವೈಭವ್ ಕ್ಲೇ ಮಾಡೆಲ್ ಸ್ಪರ್ಧೆ ದ್ವಿತೀಯ, ರಸಪ್ರಶ್ನೆ ಪ್ರಥಮ. ವೈಭವ್ ಥ್ಯಾಂಕ್ ಯು ಸರ್. ಕಲಿವಿಕೆ ಪ್ರಥಮ, ಚಿತ್ರ ಸ್ಪರ್ಧೆ ಪ್ರಥಮ, ರಂಗೋಲಿ ಸ್ಪರ್ಧೆ ಪ್ರಥಮ, ಛದ್ಮವೇಷ ಸ್ಪರ್ಧೆ ಪ್ರಥಮ. ನಿಶ್ಚಿತ ಫಾತಿಮತ್ ಸಾದಿಯಾ ರಸಪ್ರಶ್ನೆ ಸ್ಪರ್ಧೆ ದ್ವಿತೀಯ ಸ್ಥಾನ. ಮೋಕ್ಷ ಕಲಿವಿಕೆ ದ್ವಿತೀಯ ಸ್ಥಾನ, ಸಂಗೀತ ಸ್ಪರ್ಧೆ ದ್ವಿತೀಯ ಸ್ಥಾನ, ಚಿತ್ರ ಸ್ಪರ್ಧೆ ದ್ವಿತೀಯ ಸ್ಥಾನ. ಮೋಕ್ಷ ಸುಯೈಬ ಕಲಿವಿಕೆ ತೃತೀಯ, ಸಂಗೀತ ಸ್ಪರ್ಧೆ ಪ್ರಥಮ, ಸ್ಮರಣಶಕ್ತಿ ಸ್ಪರ್ಧೆ ದ್ವಿತೀಯ. ಸುಯೈಬ ಆಯಿಷತ್ ಅಫೀಫಾ ಸ್ಮರಣಶಕ್ತಿ ಸ್ಪರ್ಧೆ ಪ್ರಥಮ ಸ್ಥಾನ. ನಾಜಿಯಾ ಕಸದಿಂದ ರಸ ಸ್ಪರ್ಧೆ ಪ್ರಥಮ ಸ್ಥಾನ. ನಫೀಸಾ ಮುರ್ಷಿದಾ ಕಸದಿಂದ ರಸ ಸ್ಪರ್ಧೆ ದ್ವಿತೀಯ ಸ್ಥಾನ. ಸಫೀದಾ ರಂಗೋಲಿ ಸ್ಪರ್ಧೆ ದ್ವಿತೀಯ ಸ್ಥಾನ. ಎರಡು 2018-19 ಸಾಲಿನ 7ನೇ ತರಗತಿಯಲ್ಲಿ ಅತ್ಯುತ್ತಮ ಗುಣನಡತೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಈ ಒಂದು ಬಹುಮಾನವನ್ನು ನೆರವೇರಿಸಿಕೊಡಬೇಕು. ನೌಫಲ್ ರವರು. ಮೊಹಮ್ಮದ್ ಸಿದಾದ್ ಎ ನಗದು ಬಹುಮಾನವನ್ನು ನೀಡಿದ್ದಾರೆ. ಶ್ರೀಮತಿ ಮತ್ತು ಶ್ರೀ ದಿವಂಗತ ಸಂಪಿಗೆದಡಿ ಕೋಟ್ಯನ್ನಾಲೂರ ಶಾಶ್ವತ ನಿಧಿಯಿಂದ ನಗದು ಬಹುಮಾನ. ಆಟೋಟ ಸ್ಪರ್ಧೆಗಳಲ್ಲಿ ವೈಯಕ್ತಿಕ ಚಾಂಪಿಯನ್ ಪಡೆದಂಥ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಇಬ್ಬರು, ಜೈಸನ್ ಟೆಲಿಸ್ ಮತ್ತು ಮೊಹಮ್ಮದ್ ಸುಯೈಲ್ 14 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ. ಫಾತಿಮಾ ಫಾಯಿಜಾ ಹುಡುಗಿಯರಲ್ಲಿ ಪ್ರಥಮ ಸ್ಥಾನ 15 ಅಂಕ. ದ್ವಿತೀಯ ಸ್ಥಾನ ಫರೀದಾ ಫರ್ಶಿನಾ. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನ ವಿತರಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ನಗದು ರೂಪದಲ್ಲಿ ಪ್ರೋತ್ಸಾಹದಾಯಕ ಬಹುಮಾನವನ್ನು ನೀಡಿದ್ದಾರೆ ಕಲ್ಲಾಯಿ ಬ್ರಹ್ಮಾನಂದ ರೈಗಳಿಂದ. ಹತ್ತೊಂಬತ್ತನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕಲಿಕೆಯಲ್ಲಿ ಬಹುಮಾನ ಪಡೆದವರು 10ನೇ ಎ ತರಗತಿ ಶರಣ್ಯ ಪ್ರಥಮ, ಇವರಿಗೆ 10ನೆಯ ಬಿ ತರಗತಿ ಸುಷ್ಮಿತಾ ಪ್ರಥಮ, ಮೊಹಮ್ಮದ್ ತೌಫಿಕ್ ದ್ವಿತೀಯ, ಪ್ರಿಯಾ ತೃತೀಯ. ಕರೆದ ತಕ್ಷಣ ಮಕ್ಕಳು ಇಲ್ಲಿ ರೆಡಿಯಾಗಿರಬೇಕು. 9ನೆಯ ಎ ತರಗತಿ ಕೌಶಿಕ್ ಪ್ರಥಮ, ಕೀರ್ತಿರಾಜ್ ದ್ವಿತೀಯ, ದೀಕ್ಷಿತ್ ತೃತೀಯ. 9ನೆಯ ಬಿ ತರಗತಿ ಶ್ರೇಯಾ ಪ್ರಥಮ, ನಿಖಿಲ್ ದಾಸ್ ದ್ವಿತೀಯ, ದಿಯಾ ತೃತೀಯ. ಪ್ರಥಮ, ಸಂಜನಾ ದ್ವಿತೀಯ, ನೇತ್ರಾವತಿ ತೃತೀಯ.
8ನೇ ಬಿ ತರಗತಿ ಶ್ರೇಯಾ ಪ್ರಥಮ, ನಿಖಿಲ್ ದಾಸ್ ದ್ವಿತೀಯ, ದಿಯಾ ತೃತೀಯ. ಎಂಟನೇ ಬಿ ತರಗತಿ ಹರ್ಷಿಣಿ ಪ್ರಥಮ, ಎರಡು 2018-19ನೇ ಸಾಲಿನ ವಿದ್ಯಾರ್ಥಿ ವಚನ್ ಶೆಟ್ಟಿ 10ನೇ ಎ ತರಗತಿ. ಉತ್ತಮ ವಿದ್ಯಾರ್ಥಿನಿ ಸುಷ್ಮಿತಾ 10ನೇ ಬಿ ತರಗತಿ. ಜಾನ್ಸನ್ ತೆಲಿಸ್ ಅತ್ಯುತ್ತಮ ಸ್ವಯಂ ಸೇವಕಿ ಆಯಿಷತ್ತುಲ್ ಆಶಿಫಾ. ಅತಿಥಿಗಳಿಗೆ ಬಹಳ ತಾಳ್ಮೆಯಿಂದ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂಥ ಅತಿಥಿಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಈ ಬಹುಮಾನವನ್ನು ಶ್ರೀ ಜಯರಾಮ್ ಶೇಖ್ರವರು, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ವಾಹನ ಮಾಲಕರ ಒಕ್ಕೂಟ ಇವರು ನೀಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ದೇವಿಕಾ ಕೊಲ್ಕೆ, ದ್ವಿತೀಯ ಕುಸುಮ ಫಜೀರು ಪದವು, ತೃತೀಯ ಬೇಬಿ ಕೊಣಾಜೆ. ಆದಷ್ಟು ಬೇಗ ಹಿರಿಯರು ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸುತ್ತಾ ಇದ್ದೇನೆ. ಗುಂಡೆಸೆತ 30 ವರ್ಷ ಪ್ರಾಯದವರು ಮಹಿಳೆಯರು, ಗುಣವತಿ ಪ್ರಥಮ, ಇಂದಿರಾ ದ್ವಿತೀಯ, ನುಸ್ರತ್ ತೃತೀಯ. 30 ವರ್ಷ ಪ್ರಾಯದ ಮಹಿಳೆಯರು, ಪ್ರಥಮ ಕುಸುಮ, ಪ್ರಥಮ ನಾಸೇರ್, ದ್ವಿತೀಯ ಇಶಾದ್. 30 ವರ್ಷ ಪ್ರಾಯದ ಗುಂಡೆಸತ ಪುರುಷರ ವಿಭಾಗದಲ್ಲಿ ಪ್ರಥಮ ಜನಾರ್ದನ, ದ್ವಿತೀಯ ಜೋಸ್ಸಿ, ತೃತೀಯ ಕಿಟ್ಟಪ್ಪ. 100 ಮೀಟರ್ ಓಟದಲ್ಲಿ ಗಂಡಸರು ಪ್ರಥಮ ಜನಾರ್ದನ. ಯಾರು ಬಹುಮಾನ ಪಡೆದುಕೊಳ್ಳಲಿಲ್ಲ ಅವರೆಲ್ಲರೂ ಕೂಡ ವೇದಿಕೆಗೆ ಬಂದು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸುತ್ತಿದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಈ ಕ್ರೀಡಾ ಸಂಚಾಲಕರಾಗಿ ಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಈ 2 ದಿವಸಗಳ ಸ್ಪರ್ಧೆಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಸಂಚಾಲಕರು ಶ್ರೀಯುತ ರೂಪರಾಜ್ ರೈ ಮುದಲೆಮರ್ ಅವರು, ಅವರಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಹಿಳೆಯರ ವಿಭಾಗ, ಮಹಿಳೆಯರಲ್ಲಿ ಜೂನಿಯರ್ ಸೀನಿಯರ್ ಅಂತ ಮಾಡಿದ್ದು. ಮಹಿಳೆಯರ ವಿಭಾಗದಲ್ಲಿ 100 ಮೀಟರ್ ಓಟ ಪ್ರಥಮ ಫಾತಿಮತ್ ಸೂಪರ್, ದ್ವಿತೀಯ ಶಿಲ್ಪ, ತೃತೀಯ ಮಾನಸ. ಶಾಲೆದ ನೆನಪಿನ ಮರಪ್ಪಂದೆ, ಶಾಲೆಯ ಅಂದಿನ ದಿನಗಳನ್ನು ಮರೆಯದೆ ಆ ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಪ್ರೋತ್ಸಾಹ ನೀಡಿದಂಥ ಇವರುಗಳು. ಹಾಗೆಯೇ 200 ಮೀಟರ್ ಓಟ ಪ್ರಥಮ ಅರ್ಪಣ, ದ್ವಿತೀಯ ಫಾತಿಮಾ ತಪ್ಸಿಯ. ಗುಂಡು ಎಸೆತ ಪ್ರಥಮ ಅರ್ಪಣ, ದ್ವಿತೀಯ ಸ್ವಪ್ನ, ತೃತೀಯ ವೈಷ್ಣವಿ. ಗುಂಡು ಎಸೆತದಲ್ಲಿ ಪ್ರಥಮ ಅರ್ಪಣ, ದ್ವಿತೀಯ ಸ್ವಪ್ನ, ಥರ್ಡ್ ವೈಷ್ಣವಿ. ಸೀನಿಯರ್ ವಿಭಾಗ 100 ಮೀಟರ್ ಓಟ ದ್ವಿತೀಯ ಪೂರ್ಣಿಮಾ ಶೆಟ್ಟಿ ಅವರ ಪರವಾಗಿ, ತೃತೀಯ ಸ್ವಪ್ನ. 200 ಮೀಟರ್ ಓಟ ಪ್ರಥಮ ಪೂರ್ಣಿಮಾ ಶೆಟ್ಟಿ, ಮಾಧವಿ, ಸ್ವಪ್ನ. ಥ್ರೋಬಾಲ್ ಪಂದ್ಯಾಟ, ದಯವಿಟ್ಟು ತಂಡದವರು ಎಲ್ಲರೂ ಇದ್ದರೂ ಬಂದರೆ ಉತ್ತಮ. ಪ್ರಥಮ ದಿನೇಶ್ವರಿ ಮತ್ತು ತಂಡ ಪ್ರಥಮ ಭಾಗವಹಿಸಿನ ಮಾತಿರಲ್ಲ. ಇತ್ತನ ಬತ್ತನ ಎಡ್ಡೇನೆ, ಇತ್ತನ 10 ಜನ ಬಲೆ. ತಂಡ ವಿಭಾಗದಲ್ಲಿ ಥ್ರೋಬಾಲ್ ಪ್ರಥಮ ದಿನೇಶ್ವರಿ ಮತ್ತು ತಂಡ, ದ್ವಿತೀಯ ಸ್ವಪ್ನ ಮತ್ತು ತಂಡ. ಹಳೆ ವಿದ್ಯಾರ್ಥಿಗಳು ಎಲ್ಲ ಒಮ್ಮೆ ವೇದಿಕೆಗೆ ಬಂದರೆ ನಾವು ಕಲಿತಂಥ ಶಾಲೆಯ ವೇದಿಕೆಗೆ ನಮಗೊಂದು ಅವಕಾಶ ಸಿಕ್ಕಿದಾಗ ಭಾಗವಹಿಸಿದ್ದಾರೆ. ಒಂಜಿ ಚಪ್ಪಾಲೆ ಕೊರದಾಗಲಿ ಪ್ರೋತ್ಸಾಹ ಮಲ್ಬೇಕು. ಪ್ರತಿ ವರ್ಷ ಲಂಚನೆ ಬರಂದು ಪುಲ್ಲೆ ಕಾವಡು ಎಂದು ಟ್ರೋಫಿಯ ಜೊತೆಗೆ ಇಂಡಿವಿಜುವಲ್ ಕೂಡ ಇದೆ. ದ್ವಿತೀಯ ಸ್ವಪ್ನ ಮತ್ತು ತಂಡ. ನೆಕ್ಸ್ಟ್ ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಥಮ ಸ್ವಪ್ನ ಮತ್ತು ತಂಡ. ಮಹಿಳೆಯರ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ವಪ್ನ ಮತ್ತು ತಂಡ. ಹಗ್ಗ ಜಗ್ಗಾಟ
ದ್ವಿತೀಯ ದಿನೇಶ್ವರಿ ಮತ್ತು ತಂಡ. ಮುಂದೆ ಪುರುಷರ ತೃತೀಯ ಇಮ್ರಾನ್. ಇಮ್ರಾನ್ನ ಮನೆಯವರು ಯಾರಾದ್ರೂ ಇದ್ದಾರಾ? ವಾಲಿಬಾಲ್ ಪಂದ್ಯಾಟ ನಾಸೀರ್ ಮತ್ತು ಬಳಗ ಪ್ರಥಮ ಬಹುಮಾನ ಪಡ್ಕೊಂಡಿದ್ದಾರೆ. ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕು. ದ್ವಿತೀಯ ನಾರಾಯಣ ಮತ್ತು ಬಳಗ. ವಾಲಿಬಾಲ್ ನಾಸೀರ್ ಮತ್ತು ಬಳಗ ಹಾಗೂ ದ್ವಿತೀಯ ನಾರಾಯಣ ಮತ್ತು ಬಳಗ. ಪ್ರಥಮ ಭದ್ರು ತಂಡದ ಇತರರು ಇದ್ದರೆ ಬಂದರೆ ಒಳ್ಳೆಯದು. ದ್ವಿತೀಯ ನಿಸಾರ್ ಮತ್ತು ಬಳಗ. ದ್ವಿತೀಯ ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಬಹಳ ವೇಗವಾಗಿ ಓಡೋದ್ರೊಂದಿಗೆ ಕೈಕಾಲು ಸ್ವಲ್ಪ ಮುರಿದುಕೊಂಡಂತ ರಾಜೇಶ್ ಶೆಟ್ಟಿ ಬಜಿರ್ಗುತ್ ಅವರು ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಮೂವರು ಕೂಡ ಓಡೋಡಿಕೊಂಡು ಬಂದು ಈಗಾಗಲೇ ಸಮಯ ಮಿತಿ ಮೀರಿದೆ. ಈ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಹನೀಫ್ ಅವರು, ತೃತೀಯ ಸ್ಥಾನವನ್ನು ಸುಖಾನಂದ. 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಅಬ್ಬು ರಜಾಕ್ ಅವರು ಬಹಳ ವೇಗವಾಗಿ ಓಡೋದ್ರೊಂದಿಗೆ 400 ಮೀಟರ್ ಅಂದರೆ 2 ಸುತ್ತುಗಳನ್ನು ಈಗಲೂ ಕೂಡ. ತೃತೀಯ ಸ್ಥಾನವನ್ನು ರಾಜೇಶ್ ಶೆಟ್ಟಿ ಪಜಿರ್ಗೊತ್ತು ಇವರು. ಅಭಿನಂದನೆಗಳು. ಸುಖಾನಂದರವರು ಇವತ್ತು ನಾಟಕದಲ್ಲಿ ಪ್ರಮುಖ ಪಾತ್ರಧಾರಿ. ಸುಖಾನಂದ ಎಲ್ಲಿದ್ದೀರಿ? ಬನ್ನಿ. ತೃತೀಯ ರಾಜೇಶ್ ಶೆಟ್ಟಿ ಅವರು. ಗುಂಡೆ ಸತದಲ್ಲಿ ಪ್ರಥಮ ಸ್ಥಾನವನ್ನು ನಮ್ಮ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ ರೂವಾರಿಗಳು ರೂಪರಾಜ ರೈ ಅವರು, ಹನೀಫ್ ರವರು. ಬಹಳ ಜಿದ್ದಾಜಿದ್ದಿ ಹೋರಾಟ ಅಂತ ಹೇಳಿದರೆ ಅದು ಹಗ್ಗ ಜಗ್ಗಾಟ ಸ್ಪರ್ಧೆ. ಹಗ್ಗ ತುಂಡಾಗಲಿಲ್ಲ, ಎಲ್ದವರು ಮಾತ್ರ ಸುಸ್ತಾಗಿ. ಸ್ಥಾನವನ್ನು ರಜಾಕ್ ಅಬ್ಬೂರವರು ಸುಮಾರು ನೀವು ನಂಬಲಿಕ್ಕಿಲ್ಲ 7 ನಿಮಿಷ ಆ ಹಗ್ಗವನ್ನೇ ಎಳೆಯುತ್ತಾ ಇದ್ರು. ಬಹಳ ಅಚ್ಚುಕಟ್ಟಾಗಿ 7 ಮಂದಿ ಕೂಡ 6 ಮಂದಿ ಬಹಳ ದಾಂಡಿಗರು ಅಂತ ಹೇಳ್ಬೋದು. ರಜಾಕ್ ಮತ್ತು ಬಳಗ, ಅಸ್ಗರ್, ಇಸ್ಮಾಯಿಲ್, ನಿಶ್ಚಲ್, ಜಾಬೀರ್ ಮತ್ತು 17 ವರ್ಷ ಬಾಲಕಿಯರ ವಿಭಾಗದಲ್ಲಿ ಸಾಜಿದಾ ಅವಳು ಕೂಡ ಸುಮಾರು 15 ಅಂಕಗಳನ್ನು ಪಡೆದರೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದ್ದಾಳೆ. 14 ವರ್ಷ ವಯೋಮಿತಿಯಲ್ಲಿ ಪ್ರಜ್ವಲ್ ಎಲ್ಲಿದ್ರು ಕೂಡ ಓಡಿಕೊಂಡು ಬರಬೇಕಪ್ಪ. ಬಾಲಕಿಯರ ವಿಭಾಗದಲ್ಲಿ ಹರ್ಷಿತಾ ಈ ಒಂದು ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದ್ದಾಳೆ. ವಂದನೆಗಳು. ಮುಂದಕ್ಕೆ ರಾಜ್ಯ ಪುರಸ್ಕಾರವನ್ನು 8 ಮಂದಿ ಪಡೆದುಕೊಂಡಿದ್ರು. ಅದು ಕೂಡ ಪಡೆದಂಥ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆ ಹೆಮ್ಮೆಯ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಜಿಲ್ಲಾ ಪ್ರಶಸ್ತಿಯನ್ನು ಸೆಂದಿಲ್ ಅವರಿಂದ ಪಡೆದುಕೊಂಡಂಥ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು. 4 ಮಂದಿ ನಿಂತ್ಕೊಳ್ಳಿ. ಚಪ್ಪಾಳೆಯೊಂದಿಗೆ ಗೌರವಿಸಬೇಕು. ಹಾಗೆಯೇ ಎಲ್ಲ ಚಟುವಟಿಕೆಗಳು ನಂಬಲಿಕ್ಕೆಲ್ಲ ಪಠ್ಯೇತರ ಹಾಗೆ ಈ ವ್ಯವಸ್ಥೆಗಳು, ಸ್ವಚ್ಛತೆ ಎಲ್ಲದರಲ್ಲಿ ಕೂಡ 4 ತಂಡಗಳು. ಈ ವರ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಚಾಂಪಿಯನ್ಶಿಪ್ ಪಡೆದುಕೊಂಡಂಥ ಸಚಿನ್ ತೆಂಡೂಲ್ಕರ್ ತಂಡ. ವಂದನೆಗಳು. ಒಂದು ರೀತಿಯಲ್ಲಿ ಇವತ್ತು ಈ ವೇದಿಕೆಯಲ್ಲಿ ನಿಂತು ಮಾತನಾಡೋದಕ್ಕೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಕಾರಣ ಸುಮಾರು 34 ವರ್ಷಗಳ ಹಿಂದೆ ಇಲ್ಲಿ ಹಳೆ ವಿದ್ಯಾರ್ಥಿನಿ ಆಗಿದ್ದವಳು ನಾನು ಸಹ. ಇವತ್ತಿನ ಏನು ಘಟನೆಗಳಿದೆ ಅದೆಲ್ಲವೂ ಕೂಡ ಆ ಸಂದರ್ಭದಲ್ಲೂ ಇತ್ತು. ಶಾಲಾ ವಾರ್ಷಿಕೋತ್ಸವ ಮಾಡುವಂಥದ್ದು, ಕ್ರೀಡೋತ್ಸವ ಮಾಡುವಂಥದ್ದು ಎಲ್ಲದರಲ್ಲೂ ಕೂಡ ಭಾಗಿಗಳಾಗ್ತಾ ಇದ್ದೆವು. ಅದು ಒಂದು ರೀತಿಯ ಇವತ್ತಿಗೂ ಕೂಡ ನವಿರಾದಂತಹ, ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮೈ ಮನವನ್ನು ಒಂಥರ ಉಲ್ಲಾಸಿತಗೊಳಿಸುವಂತಹ ಒಂದು ನೆನಪುಗಳು.
ಪ್ರಾಯಶಃ ರವೀಂದ್ರ ಮಾಸ್ಟರ್ ಇವತ್ತು ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಆಗ ಮೊದಲಿಗೆ ಅವರು ಈ ಶಾಲೆಗೆ ಸೇರಿದ್ದು, ನಾವು ಹೊಸದಾಗಿ ಸೇರಿದ್ದು, ಆ ಸಮಯದಲ್ಲಿ ಅವರು ಸೇರಿದವರು. ಇವತ್ತು ಕೂಡ ಮೇಸ್ಟ್ರ್ ಅಂತಲೇ ನಮಗೆ ಆತ್ಮೀಯರಾಗಿದ್ದಾರೆ. ಒಂದು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಿರ್ತವೆ. ಪ್ರಾಥಮಿಕ ವಿದ್ಯಾಭ್ಯಾಸ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಕಾಲೇಜು ವಿದ್ಯಾಭ್ಯಾಸ. ಯಾವುದೇ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ತನ್ನ ಪರಿಶ್ರಮವನ್ನು ಹಾಕಿ ಆ ಪರಿಶ್ರಮದಕ್ಕೆ ಒಂದು ತಕ್ಕ ಬೆಲೆ ಖಂಡಿತ ಒಂದಲ್ಲ ಒಂದು ದಿನ ಸಿಗುತ್ತೆ, ಅದು ಯಾವತ್ತೂ ಕೂಡ. ಆದರೆ ಪರಿಶ್ರಮ ಪಡದೇ ಇದ್ದಾಗ ಖಂಡಿತ ಯಾವುದನ್ನು ಕೂಡ ಸಾಧಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ಇವತ್ತಿಗೂ ಅನ್ನಿಸ್ತಾ ಇದೆ, ನಾನಿವತ್ತು ಈ ವೇದಿಕೆಯಲ್ಲಿ ನಿಂತು ಮಾತಾಡಬೇಕಿದ್ರೆ ಅದು ನನ್ನ ಪ್ರಾಥಮಿಕ ಶಾಲೆ ಇರ್ಬೋದು, ಈ ಪ್ರೌಢಶಾಲೆ ನಾನು ಓದಿದ್ದು, ಇದು ನನಗೆ ಕೊಟ್ಟಿರುವಂತಹ ಒಂದು ಆತ್ಮವಿಶ್ವಾಸ ಮತ್ತು ಇಲ್ಲಿ ನಾನು ಪಡೆದಿರುವಂತಹದ್ದು, ಅದು ನನ್ನ ಬದುಕನ್ನು ರೂಪಿಸ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಈಗಲೂ ನೆನಪಿದೆ, ನಾನು 8th ಸ್ಟ್ಯಾಂಡರ್ಡ್ಗೆ ಸೇರುವಾಗ ನಮ್ಮ ತಂದೆ 2 ಆಪ್ಷನ್ ಕೊಟ್ಟಿದ್ದರು. ಮಂಗಳೂರಿನಲ್ಲಿ ಕಪಿತಾನಿಯೋ ಇದೆ, ಹರೇಕಳದಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಇದೆ, ಎಲ್ಲಿಗೆ ಸೇರ್ತೀಯ ಅಂತ. ನನಗೆ ಯಾವ ಆಪ್ಷನ್ ಇಲ್ಲ, ನಾನು ನನ್ನ ಅಕ್ಕ ಓದ್ತಾ ಇದ್ರು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ಬರ್ತೇನೆ ಅಂತ ಹೇಳಿರೋವಂಥದ್ದು. ಆದರೆ ಇಲ್ಲಿ ಬಂದ ನಂತರ ಇವತ್ತಿಗೆ ನನಗೆ ಅನ್ನಿಸ್ತಾ ಇದೆ, ನಾನು ಆಯ್ಕೆ ಮಾಡಿರುವಂಥದ್ದು ಅದು ಸರಿಯಾಗೇ ಇದೆ ಅಂತ. ಯಾಕಂದರೆ ಗ್ರಾಮೀಣ ಭಾಗದ ಕನ್ನಡ ಶಾಲೆ ಅನ್ನುವಂಥದ್ದು ಅಂಥ ಕೀಳರಿಮೆ ನಮಗೆ ಬೇಕಾಗಿಲ್ಲ. ಆ ಕೀಳರಿಮೆ ಬೇಕಾಗಿಲ್ಲ. ಯಾಕೆಂದರೆ ಆಂಗ್ಲ ಮಾಧ್ಯಮದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗಿಂತ ಬದುಕನ್ನು ಎದುರಿಸುವಂತಹ, ಅದೇ ರೀತಿಯಲ್ಲಿ ಆ ಬದುಕನ್ನು ರೂಪಿಸಿಕೊಳ್ಳುವಂಥ ಒಂದು ತಾಕತ್ತು ಕನ್ನಡ ಮಾಧ್ಯಮದಲ್ಲಿ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಓದಿದವರಿಗೆ ಆ ತಾಕತ್ತು ಜಾಸ್ತಿ ಇರುತ್ತೆ, ಅದು ಹೆಚ್ಚಾಗಿರುತ್ತೆ. ಅದು ರೂಪಿಸುವಂತಹ ಆ ವಾತಾವರಣ, ಆ ಶಾಲೆಯ ವಾತಾವರಣ ಅಥವಾ ಅದು ರೂಪಿಸುವಂಥ ಬದುಕು ಆ ರೀತಿ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಅದರಿಂದಾಗಿ ಇಲ್ಲಿನ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ನಾವು ಎಲ್ಲ ಸುಮಾರು ಆಂಗ್ಲ ಶಾಲೆಯಲ್ಲಿ ಓದ್ತಾರೆ ಅಥವಾ ಎಲ್ಲಿಗೋ ಹೋಗ್ತಾರೆ ಬಸ್ಸಲ್ಲಿ ಅಥವಾ ಖಾಸಗಿ ವ್ಯಾನ್ಗಳಲ್ಲಿ ಹೋಗ್ತಾರೆ ಅಂತ ಆತಂಕ ಖಂಡಿತ ಬೇಕಾಗಿಲ್ಲ. ಇಲ್ಲಿ ಅದಕ್ಕಿಂತ ಉತ್ತಮ ಮಟ್ಟದ ಬದುಕನ್ನು ರೂಪಿಸುವಂಥ ಒಂದು ಅವಕಾಶ ಖಂಡಿತ ಸಿಗುತ್ತೆ. ಆದರೆ ಅದಕ್ಕೆ ಬೇಕಾಗಿರುವಂಥದ್ದು ನಾವು ಮಾಡುವಂಥ ನಿರ್ಧಾರ, ನಮ್ಮ ಭವಿಷ್ಯ ಹೇಗಿರಬೇಕು, ನಮ್ಮ ಬದುಕನ್ನು ಹೇಗೆ ರೂಪಿಸಬೇಕು ಮತ್ತು ನಾವು ಯಾವ ದಾರಿಯಲ್ಲಿ ಹೋಗಬೇಕು, ಅದಕ್ಕೆ ನಾನು ಯಾವ ರೀತಿ ಪರಿಶ್ರಮ ಹಾಕಬೇಕು ಅನ್ನುವಂಥದ್ದು ಅದು ತುಂಬ ಮುಖ್ಯ ಆಗುತ್ತೆ. ಪರಿಶ್ರಮ ಇಲ್ಲದಿದ್ದರೆ ಸುಲಭವಾಗಿ ಯಾವುದಾದ್ರೂ ದಕ್ಕಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಅದರಿಂದಾಗಿ ಇಲ್ಲಿ ನೆರೆದಿರುವಂಥ ತಂದೆ ತಾಯಿಗಳು ಕೂಡ ಅಷ್ಟೇ. ನನ್ನ ಕೋರಿಕೆ ಏನಂದರೆ, ಮಕ್ಕಳಿಗೆ ಅವರಿಗೆ ಸ್ವತಂತ್ರವಾಗಿ ಬದುಕುವುದಕ್ಕೆ, ಅವರಿಗೆ ಯೋಚಿಸೋದಕ್ಕೆ ಅವಕಾಶ ಕೊಡಿ. ಅದೇ ರೀತಿಯಲ್ಲಿ ಅವರಿಗೆ ಬೇರೆ ಯಾವ ಆಸ್ತಿನೂ ಬೇಕಾಗಿಲ್ಲ. ಅವರು ಅವರ ಕಾಲ ಮೇಲೆ ನಿಲ್ಲುವುದಕ್ಕೆ ಅದಕ್ಕೊಂದು ಪೂರಕವಾದ ವಾತಾವರಣ, ಅವರಿಗೆ ವಿದ್ಯಾಭ್ಯಾಸ ಕೊಡಿ. ಅಷ್ಟು ಕೊಟ್ಟರೆ ಅವರಿಗೆ ಬೇರೆ ಯಾವುದೇ ಆಸ್ತಿ ಕೊಡಬೇಕಾಗಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಅದರಿಂದಾಗಿ ಇವತ್ತು ಈ ಒಂದು ವಿದ್ಯಾಶಾಲೆಯಲ್ಲಿ ಬಂದು ನಿಂತಿದ್ದೇನೆ. ಅದು ನಿಜವಾಗ್ಲೂ ನನಗೆ ಒಂದು ರೀತಿಯಲ್ಲಿ ನನಗೆ ಏನು ಹೇಳಬೇಕಂತ ಅನ್ನಿಸ್ತಾ ಇಲ್ಲ. ನಾನು ಅದನ್ನು ಇಲ್ಲಿ ಓದಿರುವಾಗಲೂ ಅಥವಾ ಮುಂದಕ್ಕೆ ಯಾವತ್ತೂ ಅದನ್ನು ಕಲ್ಪಿಸ್ಕೊಂಡಿರಲಿಲ್ಲ. ಸರ್ ಅನೇಕ ಸಲ ನನ್ನನ್ನು ಕರೆದಿದ್ರು, ಆದರೆ ಬೇರೆ ಬೇರೆ ಒತ್ತಡಗಳಿಂದ ನನಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಸಲ ಪಕ್ಕದ ಜಿಲ್ಲೆಯಲ್ಲೇ ಇದ್ದೇನೆ, ಆ ಕಾರಣಕ್ಕೋಸ್ಕರ ಅವರು ಕರೆದಾಗ ತಕ್ಷಣ ನಾನು ಒಪ್ಕೊಂಡೆ. ಹಳೆ ವಿದ್ಯಾರ್ಥಿಯಾಗಿ ಇಲ್ಲಿ ನಿಂತು ನನಗೆ ಮಾತಾಡೋದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಇಲ್ಲಿನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಅದೇ ಇತರೆ ಅಧ್ಯಾಪಕ ವೃಂದದವರಿಗೆ, ಅದೇ ಶಾಲಾ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ನಮ್ಮ ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಸುಜಾತ ಅಕ್ಕ ಮತ್ತು ತಂಡ ಭಾರಿ ಪೊರ್ಲುಟು ಬಲ್ಲೋಯ್ತಾರೆ. ಸುಜಾತ ಅಕ್ಕ ತಂಡ ಮತ್ತು ದೇವಿಕಾ ಅಕ್ಕ ತಂಡ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ಸುಜಾತ ಮತ್ತು ಬಳಗ, ಧನ್ಯವಾದಗಳು. ಸೆಕೆಂಡ್ ಸ್ಥಾನ ಪಡೆದವರು ಕೆಳಗೆ ಹೋಗ್ಬೋದು. ಪ್ರಥಮ ಸ್ಥಾನವನ್ನು ಪಡೆದಂತಹ ಸುಜಾತ ಅಕ್ಕ ಮತ್ತು ತಂಡ, ಸುಪ್ರೀತಾ ಬಂದ್ಯಾ, ಲಕ್ಷ್ಮಿತಾ, ಪೂರ್ಣಿಮಾ, ವೈಷ್ಣವಿ, ವೈಭವಿ, ಅದು ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ನಮಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ.
ಧನ್ಯವಾದಗಳು. ನಾನು ನನ್ನ ಜೀವನದಲ್ಲಿ ಅತ್ಯಂತ ಹೆಚ್ಚು ಶ್ರಮವಹಿಸಿ ನನ್ನ ಕರ್ಮಭೂಮಿಯನ್ನು ಮಾಡಿದ್ದವ ನಾನು ಶಾಲೆಗಳಿಗಾಗಿ. ಯಾಕೆ ನಮ್ಮ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಬೆಳೆಯಬೇಕು ಅಂತ ಇಲ್ಲಿ ಬಂದಾಗ ಭಾಳಷ್ಟು ಸಂತೋಷವಾಯಿತು. ಯಾಕಂತ ಹೇಳಿದರೆ ಊರಿನ ಜನ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಶಾಲಾ ಅಭಿವೃದ್ಧಿಯವರು ಶಾಲಾ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಎಲ್ಲ ಅವರ ಅನುಯಾಯಿಗಳು ಎಷ್ಟು ಪ್ರೋತ್ಸಾಹದಿಂದ ಈ ಶಾಲೆಯನ್ನು ಉಳಿಸಿದ್ದಾರೆ ಅಂತ ಹೇಳುವಾಗ ಭಾಳಷ್ಟು ಸಂತೋಷಪಟ್ಟಿದ್ದೇನೆ. ಹಾಗಾಗಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಇನ್ನಷ್ಟು ಮೇಲ್ಮಟ್ಟಕ್ಕೆ ಬೆಳೆಯಲಿ. ಯಾಕಂತೇಳಿದ್ರೆ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾಶ್ರೀಯವರು KS ಪಾಸಾಗಿದ್ದಾರೆ. ನಾನು ರೈಯವರ ಕೇಳಿದೆ, ಆಗಲೇ ಸೌತ್ ಕೇಂದ್ರದಲ್ಲಿ ಇಂಥವರು ಕೂಡ ಇದ್ದಾರಾ ಅಂತ. ಆದಷ್ಟು ಬೇಗ ಅವರು ಒಂದು IAS ಅಧಿಕಾರಿಯಾಗಿ ಮೂಡಿ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಯಾಕಂತೇಳಿದ್ರೆ ನಾವು ಅಲ್ಲೇ ಹಲವಾರು ಜನ ವಿದ್ಯೆ ಕಲಿತಾಗ ಏನೋ ಇಂಜಿನಿಯರ್ ಡಾಕ್ಟ್ರುಗಳಾಗ್ತಾರೆ. ನಮ್ಮಲ್ಲಿ IAS IPS ಆದವರು ಭಾಳಷ್ಟು ಜನ ಕಡಿಮೆ. ಯಾಕಂತೇಳಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ನಾವು, ಆದರೂ ಅಷ್ಟು ಬುದ್ಧಿವಂತಿಕೆ ನಮ್ಮಲ್ಲಿ ಇಲ್ಲ ಅಂತ ಒಂದು ಭಾವನೆ ಮೂಡುವಂಥ ಒಂದು ಇದಾಗ್ತದೆ. ಅದು ಕೂಡ ಇಲ್ಲಿ ಹಳ್ಳಿಯಂಥ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತವರು ಯಾವ ಮಟ್ಟಕ್ಕೆ ಬೆಳೆಯಬಹುದು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಕೃತಜ್ಞತೆಗಳು. ನಾನು ಈ ಶಾಲೆಯ ಅಭಿವೃದ್ಧಿ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಈ ಊರಿನ ಜನ ಸಹಕರಿಸಿ ಇನ್ನಷ್ಟು ಈ ಶಾಲೆಯನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೋಗಿರಿ ಅಂತ ಹೇಳಿ ಎಲ್ಲರಿಗೆ ನಮಸ್ಕಾರ. ಕಳೆದ ವರ್ಷ ನಮ್ಮ ತಂಡ ನಮ್ಮ ಡ್ಯಾನ್ಸ್ ನೃತ್ಯದಲ್ಲಿ, ಜಾನಪದ ನೃತ್ಯದಲ್ಲಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂಥ ತಂಡ. ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಕಳೆದ ವರ್ಷ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂಥ ತಂಡ. ಅದಕ್ಕೆಲ್ಲ ಮೇಕಪ್ಪಿಗೆ ಮಾತ್ರ ಅಲ್ಲದೆ ನೃತ್ಯವನ್ನು ಕಳಿಸಿಕೊಟ್ಟ ಗುರುಗಳು ಶ್ರೀಯುತ ನಾಗರಾಜ್ ಅವರು. ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಮಾತ ಕಲಾವಿದರಾರು ನಮ್ಮ ನಾಗರಾಜ್ ಪುತ್ತೂರು ಮನೆಯವರದು. ಅವರಿಗೆ ಶಾಲು ಹೊದಿಸಿ ಅವರಿಗೆ ಹಾರಾರ್ಪಣೆ ಮಾಡುವುದರೊಂದಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಸನ್ಮಾನಿತರು, ನಮ್ಮ ಸನ್ಮಾನ್ಯರು. ವಂದನೆಗಳು. ನಮ್ಮ 100 ಮೀಟ್ರಲ್ಲಿ ದ್ವಿತೀಯ ಸ್ಥಾನ ಮತ್ತು 200 ಮೀಟ್ರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಹಳೆ ವಿದ್ಯಾರ್ಥಿನಿ ಅವರಿಗೆ ನಮ್ಮ ವಿದ್ಯಾಕುಮಾರಿ ಅವರು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ಫಸ್ಟ್ ಸೆಕೆಂಡ್ ಎರಡು ಒಟ್ಟಿಗೆ. ನಮ್ಮ ಆಧಾರ ಸ್ತಂಭಗಳು ನೀವು ದಯವಿಟ್ಟು ಬನ್ನಿ. ಮತ್ತು ಸುರೇಂದ್ರ ಕಾಂಬ್ಳಿ ಅವರು ಸುಮಾರು 5,000 ರೂಪಾಯಿ ನಮಗೆ ನೆನಪಿನ ಹಣ ಕೊಟ್ಟಿದ್ದಾರೆ ವಾರ್ಷಿಕೋತ್ಸವ. ಅವರು ಕೂಡ ಹಾಂ ಬರತ್ತಾನ ಬತ್ತೊಂಡ್ಲೆ ಅಂಚನೆ ನಮ್ಮ ತುಳುನಾಡು ಚಿಟ್ ಫಂಡ್ಸ್ ಸಂದೇಶ ಶೆಟ್ಟರು ಬಲೆ ದಯಾನಂದ ಪಕ್ಕಳ ಮಲಾರ್ ಬೀಡು ದಯವಿಟ್ಟು ಪಡೆದುಕೊಂಡು ಬಂದರೆ ಇಲ್ಲಿ ಮೋಹನ್ ದಾಸ್ ಶೆಟ್ಟರು ಉಳ್ಳೇರ ನಮ್ಮ ಬೆಲ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಹಸೈನ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರು ಕ್ರೀಡಾಕೂಟದ ಹೌದು. ಮತ್ತು ಲುಕ್ಮಾನ್ ಅವರು ನಮ್ಮ ಇವತ್ತು ಊಟಕ್ಕೆ ಇಡೀ ತರಕಾರಿಯನ್ನು ಕೊಟ್ಟವರು ಸೌಭಾಗ್ಯ ಕೂಡ. ಡಾಕ್ಟರ್ MS ಮುಡಿತಾಯರವರು 10ನೇ ನವೆಂಬರ್ 2017ರಿಂದ ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಪತಿಗಳಾಗಿರುತ್ತಾರೆ. ಈ ಪದೋನ್ನತಿಯ ಮೊದಲು ಅವರು ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ 2013ರಿಂದ ಕುಲಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ಈ ಮೊದಲು ಅವರು ನವೆಂಬರ್ 2011ರಿಂದ ವಿಶ್ವವಿದ್ಯಾನಿಲಯದ ಜಾಗತಿಕ ಉಪಕ್ರಮಗಳ ನಿರ್ದೇಶಕರಾಗಿದ್ದರು ಮತ್ತು ಸುಮಾರು 13 ವರ್ಷಗಳ ಕಾಲ ಜಸ್ಟಿಸ್ KS ಹೆಗಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ನಿರ್ದೇಶಕರಾಗಿದ್ದರು. ಅದಕ್ಕೂ ಮೊದಲು ಅವರು ಡಾಕ್ಟರ್ NSAM ಪ್ರಥಮ ದರ್ಜೆ ಕಾಲೇಜ್ ನಿಟ್ಟೆಯಲ್ಲಿ ಪ್ರಾಂಶುಪಾಲರಾಗಿ ಕೂಡ ಸೇವೆ ಸಲ್ಲಿಸಿರ್ತಾರೆ. ಡಾಕ್ಟರ್ MS ಮುಡಿತಾಯರವರು ಮೈಸೂರು ವಿದ್ಯಾನಿಲಯದ ಕಾಸ್ಟ್ ಅಕೌಂಟಿಂಗ್ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಮಾತ್ರವಲ್ಲದೆ ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮೊವನ್ನು ಮುಂಬಯಿಯ ಭಾರತೀಯ ವಿದ್ಯಾಭವನದಿಂದ ಪಡೆದರು. ಜಾಗತಿಕ ಆರ್ಥಿಕ ದೃಷ್ಟಿಕೋನದಿಂದ ಗ್ರಾಮೀಣ ಕೈಗಾರಿಕೆಗಳ ಸಮಸ್ಯೆಗಳು ಮತ್ತು ಬೆಳವಣಿಗೆ ಈ ಪ್ರಬುದ್ಧ ಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯವು
ಇವರಿಗೆ PhD ಪದವಿಯನ್ನು ನೀಡಿ ಪುರಸ್ಕರಿಸಿತು. ಬಹಳ ಚೆನ್ನಾಗಿ ಆದಂಥ ಒಂದು ನನಗೆ ಇಂಟ್ರೊಡಕ್ಷನ್ ಆಗಿದೆ. ಈ ಶಾಲೆಗೆ ಬಂದು ಇಲ್ಲಿಯ ವಿದ್ಯಾರ್ಥಿಗಳ ಜೊತೆ, ಇಲ್ಲಿ ಅಧ್ಯಾಪಕರ ಜೊತೆ, ಇಲ್ಲಿಯ ಗ್ರಾಮಸ್ಥರ ಜೊತೆ, ಇಲ್ಲಿ ಹಳೆ ವಿದ್ಯಾರ್ಥಿಗಳ ಜೊತೆ ಎಲ್ಲ ಮಾತನಾಡಿದಾಗ ಮತ್ತು ಅವರ ಜೊತೆ ಒಂದಷ್ಟು ಸಮಯ ಕಳೆದಾಗ ಈ ಊರು ಏನು, ಈ ಶಾಲೆ ಏನು ಅನ್ನೋದು ನನಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಬಹಳ ಸಂತೋಷ. ಭಾರತದ ಬಗ್ಗೆ ಜಗತ್ತಿನಾದ್ಯಂತ ಸುಮಾರು 200 ದೇಶಗಳಿಗಿಂತಲೂ ಜಾಸ್ತಿ, ಅದರಲ್ಲಿ 720 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ಅದರಲ್ಲಿ ಸುಮಾರು 130 ಕೋಟಿ ಜನ ನಮ್ಮಲ್ಲಿ ಬದುಕ್ತಾ ಇದ್ದಾರೆ. ಭಾರತದ ಬಗ್ಗೆ ಹಿಂದೆ ಏನು ಅಭಿಪ್ರಾಯ ಇತ್ತು ಅಂತಂದರೆ ಬೆಗ್ಗಿಂಗ್ ಬೌಲ್ ಇಮೇಜ್, ಜಗತ್ತಿನ ಎದುರು ಅಂದರೆ ಕೈ ಚಾಚಿ ಬೇಡುವಂಥ ಇಮೇಜ್ ಇರ್ತಾ ಇತ್ತು. ಈ ಶಾಲೆ ಹೇಗೆ 50-52 ವರ್ಷ ನಡೆದು ಬಂದಿದೋ, ಇದೇ 50-52 ವರ್ಷಗಳ ಭಾರತದ ಇತಿಹಾಸ ನೀವು ನೋಡಿದರೆ ಒಂದು ನನಗೆ ಮಾತು ನೆನಪಾಗಿ ಒಂದು ಪುಸ್ತಕ ಇತ್ತು, ಭಾಳ ಇಂಟ್ರೆಸ್ಟಿಂಗ್ ಪುಸ್ತಕ. ಅದು ವರ್ಲ್ಡ್ ಈಸ್ ಫ್ಲ್ಯಾಟ್ ಅಂತ ಥಾಮಸ್ ಫ್ರೀಡ್ಮನ್ ಬರೆದಿದ್ದು, ಬಹುಶಃ ಮೇಡಮ್ ಓದಿರ್ಬೋದು. ಆ ಪುಸ್ತಕದಲ್ಲಿ ಥಾಮಸ್ ಫ್ರೀಡ್ಮನ್ ಒಂದು ಸಣ್ಣ ಕಥೆ ಹೇಳ್ತಾನೆ. ಏನಂತಂದರೆ ಆತ ಹೇಳ್ತಾನೆ, 20 ವರ್ಷದ ಹಿಂದೆ ಅಮೆರಿಕದಲ್ಲಿ ಒಂದು ಮಗು ಊಟ ಮಾಡದೇ ಇದ್ದರೆ ಅಮ್ಮನಿಗೆ ಮಗು ಎಷ್ಟು ಊಟ ಮಾಡಿದರೂ ಸಂತೋಷ ಇಲ್ಲ, ಎಷ್ಟು ಓದಿದರೂ ಸಂತೋಷ ಇಲ್ಲ. ಎಸ್ಪೆಷಲಿ ಭಾರತೀಯ ಅಮ್ಮಂದಿರು 2 ವಿಚಾರ ಖಂಡಿತ ಹೇಳ್ತಾರೆ. ಏನು? ಈಟ್ ಮೋರ್, ರೀಡ್ ಮೋರ್ ಅಂತ. ಹಾಗೆಯೇ ಅಲ್ಲಿ ಅಮ್ಮ ಹೇಳ್ತಾಳಂತೆ, ನೀನು ಊಟ ಮಾಡದಿದ್ದರೆ ಭಾರತದ ಹಸಿದ ಮಕ್ಕಳು ನಿನ್ನ ತಟ್ಟೆಯನ್ನು ಎತ್ತಿಕೊಂಡು ಹೋಗ್ತಾರೆ ಅಂತ ಹೆದರಿಸ್ತಾ ಇದ್ದರಂತೆ, ಭಾರತದ ಹಸಿದ ಮಕ್ಕಳು. ಅದೇ ಕಥೆಯಲ್ಲಿ ಆತ ಮುಂದೆ ಹೇಳ್ತಾನೆ, ಈಗ ಅದೇ ಅಮ್ಮ ಹೇಳ್ತಾ ಇದ್ದಾಳಂತೆ, ಮಗು ಕಾಲೇಜಿಗೆ ಹೋಗ್ತಾ ಉಂಟು, ಚೆನ್ನಾಗಿ ಕಲಿ, ಒಳ್ಳೆ ಬುದ್ಧಿ ಕಲಿತುಕೋ, ಒಳ್ಳೆಯವರ ಸಂಘ ಮಾಡು, ಇಲ್ಲದಿದ್ದರೆ ಭಾರತದ ಬುದ್ಧಿವಂತ ಮಕ್ಕಳು ನಿನ್ನ ಕೆಲಸವನ್ನು ಎತ್ತಿಕೊಂಡು ಹೋಗ್ತಾರೆ ಅಂತ ಹೇಳ್ತಾರಂತೆ, ನಿನಗೇನು ಇಲ್ಲದ ಹಾಗೆ ಮಾಡ್ತಾರೆ ಅಂತ. ಭಾರತದ ಬಗ್ಗೆ ಜಗತ್ತಿನಾದ್ಯಂತ ಇವತ್ತು ಯಾವುದೇ ದೇಶದಿಂದ ಹೊರಗೆ ನೋಡಬೇಕಾಗಿದ್ದರೆ ಎಲ್ಲ ಪುಸ್ತಕಗಳು, ಎಲ್ಲ ಆರ್ಟಿಕಲಲ್ಲಿ ಇವತ್ತು ಬರೀತಾ ಏನಂತಂದರೆ ಇಂಡಿಯಾ ಈಸ್ ಒನ್ ಕಂಟ್ರಿ ದ್ಯಾಟ್ ಯು ಕಾಂಟ್ ಅಫೋರ್ಡ್ ಟು ಇಗ್ನೋರ್. ಆದ್ದರಿಂದ 19ನೇ ಶತಮಾನದಲ್ಲಿ ಎಲ್ಲರೂ ಹೇಳ್ತಾ ಇದ್ದರು, ನೀನು ಬುದ್ಧಿವಂತ ಅಂತ ಕರೆಸಿಕೊಳ್ಬೇಕಾದ್ರೆ ನೀನು ಯುರೋಪಿಗೆ ಹೋಗಬೇಕು ಅಂತ. 20ನೇ ಶತಮಾನದಲ್ಲಿ ಎಲ್ಲ ಹೇಳ್ತಾ ಇದ್ದರು, ನೀನು ಬುದ್ಧಿವಂತ ಅಂತ ಹೇಳಬೇಕಾದ್ರೆ ನಾನು ಅಮೆರಿಕಕ್ಕೆ ಹೋಗಬೇಕು ಅಂತ. ಆದರೆ ಈಗ ಹೇಳ್ತಾರೆ ಎಲ್ಲರೂ, ನೀನು ಇಂಡಿಯಾವನ್ನು ನೋಡದಿದ್ದರೆ 21ನೇ ಶತಮಾನದಲ್ಲಿ ನೀನು ಬುದ್ಧಿವಂತ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಅಂಥ ಭಾರತದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಂಥ ಭಾರತದ ಭವ್ಯತೆ ಮತ್ತು ಅದರ ಭವಿಷ್ಯ ನಮ್ಮ ಮಕ್ಕಳ ಮೇಲೆ ಹೊಂದಿಕೊಂಡಿದೆ. ಆದ್ದರಿಂದ ಆ ಮಕ್ಕಳಿಗೆ ನಾವು ಕೊಡುವ ಪ್ರೋತ್ಸಾಹ, ಕಾರ್ಯಕ್ರಮ ನಿರ್ವಾಹಕರು ಆಗಾಗ ಹೇಳ್ತಾ ಇದ್ದರು, ಚಪ್ಪಾಳೆ ಬಟ್ಟಿ ಅವರನ್ನು ಪ್ರೋತ್ಸಾಹಿಸಿ ಅಂತೇಳಿ. ಯಾಕೆಂತಂದರೆ ಇಷ್ಟರವರೆಗೆ ನಾವು ನಡೆದು ಬಂದಿದ್ದು ಏನೋ ಆಯಿತು, ಮುಂದೆ ಏನೂ ಆಗ್ತದೆ ಅನ್ನೋದು ಈ ಮಕ್ಕಳು ಹೇಳ್ತಾರೆ. ಯಾಕೆಂತಂದರೆ ಈ ಹೊತ್ತು ನಾವು ಇಲ್ಲಿ ನಿಲ್ತಾ ಇರುವಂಥ ಈ ಸಂದರ್ಭದಲ್ಲಿ ಭಾರತ ಜಗತ್ತಿನ 5 ಪ್ರಬಲ ಶಕ್ತಿಗಳಿಗೆ ಪೈಪೋಟಿ ಕೊಡ್ತಾ ಇಂಥ ದೇಶ ಆಗಿದೆ. ಯಾಕೆಂತಂದರೆ ಅದು ಅಮೇರಿಕಾ, ಆಮೇಲೆ ಚೈನಾ, ಆಮೇಲೆ ಜರ್ಮನಿ, ಆಮೇಲೆ ಜಪಾನ್, ಆಮೇಲೆ UK. ನಮ್ಮನ್ನು ದಬ್ಬಾಳಿಕೆಯಿಂದ ಆಳಿದಂಥ ಆ ದೇಶವನ್ನು ಈ ವರ್ಷ ನಾವು ಅವರನ್ನು ಹಿಂದಕ್ತಾ ಇದ್ದೇವೆ. ಜಗತ್ತಿನ ಅತೀ ಹೆಚ್ಚು ಅಭಿವೃದ್ಧಿ ದರ, GDP ಗ್ರೋತ್ ರೇಟ್ ಇರುವುದು ಭಾರತದಲ್ಲಿ ಇವತ್ತು. ಆದ್ದರಿಂದ ಇಡೀ ಜಗತ್ತು ಅಸೂಯೆಯಿಂದ ನೋಡುತ್ತಾ ಇರತಕ್ಕಂಥ ಭಾರತವನ್ನು ಮುನ್ನಡೆಸುವ ಜವಾಬ್ದಾರಿ ಇರುವ ಈ ಚಿಕ್ಕ ಪುಟ್ಟ ಮಕ್ಕಳು ನಮ್ಮ ನಾಳೆಯ ಆಸ್ತಿ. ಆದ್ದರಿಂದ ಅವರ ಜೊತೆ ಎಷ್ಟು ಸಮಯ ನಮಗೆ ಕಳೀಲಿಕ್ಕೆ ಆಗ್ತದೆ ಅದು ನಮ್ಮ ಬಹಳ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂತಂದರೆ ಎಷ್ಟೋ ಬಾರಿ ಅಪ್ಪ ಅಮ್ಮಂದರಿಗೆ ಅನ್ನಿಸ್ತದೆ ಏನಂತಂದರೆ, ಈ ಮಗು ನನಗೆ ಸಂತೋಷವನ್ನು ಕೊಟ್ಟಿದೆ, ಬೆಳೀತಾ ಬಂದಾಗ ನನಗೆ ಪ್ರಾಬ್ಲಮ್ಗಳನ್ನೇ ಕೊಡ್ತಾ ಇದೆ, ಕಿರಿಕಿರಿ ಮಾಡ್ತಾ ಇದೆ ಅಂತ ಹೇಳಿಕೊಂಡು. ಆದರೆ ನಾವು ಯಾವತ್ತೂ ತಿಳ್ಕೊಳ್ಬೇಕು, ಖಲೀಲ್ ಗಿಬ್ರಾನ್ ಅಂತ ಒಬ್ಬ ಲೇಖಕ ಒಂದು ಕಡೆ ಹೇಳಿದ್ದ. ಆತ ಏನು ಹೇಳಿದ್ದ ಅಂದರೆ, ನಿಮ್ಮ ಮಕ್ಕಳು ನಿಜವಾಗಿ ಆದರೆ ನಿಮ್ಮ ಮಕ್ಕಳಲ್ಲ, ನಿಮ್ಮ ಜೊತೆ ಬದುಕಲಿಕ್ಕೆ ಬಂದಂಥ ಆ ದೇವದೂತರು. ಆದ್ದರಿಂದ ಆ ದೇವದೂತರನ್ನು ಬಹಳ ತಾಳ್ಮೆಯಿಂದ, ಬಹಳ ಅಕ್ಕರೆಯಿಂದ ದೇವರನ್ನೇ ನೀವು ಪ್ರೀತಿಸಿದ ಹಾಗೆ ಪ್ರೀತಿಸ್ತಾ ಆ ಮಕ್ಕಳನ್ನು ಬೆಳೆಸಬೇಕು ಅಂತ. ಆ ಕಲೆ, ಆ ಒಂದು ಏನು ಖಲೀಲ್ ಗಿಬ್ರಾನ್ ಹೇಳಿದ್ದಾರೋ ಅದರ ಆಚರಣೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಆದ್ದರಿಂದ ನಿಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಮಕ್ಕಳು ಬೆಳೆಯುತ್ತಾ ಬಂದಾಗ, ಎಸ್ಪೆಷಲಿ ಇದು ಪ್ರೌಢಶಾಲೆ, ಆದ್ದರಿಂದ ಎಷ್ಟೋ ಬಾರಿ ನಾನು ಅವರಿಗೆ ಹೇಳೋದು ಇಷ್ಟೇ. ಅವರು ಕೇಳ್ತಾ ಇದ್ದರೆ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವರು ಕೇಳ್ತಾ ಇದ್ರೆ ನನಗೆ ಹೇಳ್ತಾ ಇರೋದು ಇಷ್ಟೇ, ಎಲ್ಲ ಸಾಧಕರನ್ನು ನೋಡಿ, ಈ ಎಲ್ಲ ಸಾಧಕರು ಅವರು ಸಾಧಿಸ್ತಾ ಇರಬೇಕಾಗಿದ್ದರೆ ಯಾರೂ ಆಗಿರ್ಬೋದು, ಇಲ್ಲಿ ಇದ್ದವರು ಎಲ್ಲರೂ ಸಾಧಕರು ಹೇಗಿರ್ತದೆ ಅಂತಂದರೆ, ಅವರು ದೊಡ್ಡ ಕನಸು ಕಂಡವರು. ಆ ಕನಸು ಕಂಡು ಉಳಿದವರೆಲ್ಲ ಆ ಕನಸನ್ನು ಇತರರ ಹತ್ರ ಶೇರ್ ಮಾಡಿದರೆ ಅವರು ಹೇಳ್ತಾರೆ, ಹೇ ಇವನಿಗೆ ಹುಚ್ಚು, ಇವನಿಗೆ ಆಗಲಿಕ್ಕೆ ಹೋಗೋದಿಲ್ಲ ಅಂತ. ಆದ್ದರಿಂದ ನೀವು ಅವರ ಜೊತೆ ಚರ್ಚೆ ಮಾಡಬೇಡಿ, ನಿಮ್ಮ ಕನಸಿನ ಜೊತೆ ನೀವು ಬದುಕಿ ಮತ್ತು ಆ ಕನಸನ್ನು ಸಾಕಾರಗೊಳಿಸಿ ಅಂತ ಹೇಳೋದನ್ನು. ಯಾಕೆಂತಂದರೆ ಭಾರತದಲ್ಲಿ ತುಂಬ ಉದ್ದಿಮೆದಾರರು ಇದ್ದಾರೆ, ಇಲ್ಲಿ ಬಿಸ್ನೆಸ್ ಮೆನ್ಗಳು ಎಲ್ಲ ನಿಮ್ಮ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳೆಲ್ಲ ಇದ್ದೀರಿ.
ಟಾಟಾಸ್ ಗ್ರ್ಯಾಂಡ್ ಓಲ್ಡ್ ಟಾಟಾ ಆತ ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಟಾಟಾ ಸ್ಟೀಲ್ ಮಾಡಬೇಕಾಗಿದ್ದರೆ ಆಗ ಫ್ರೆಡ್ರಿಕ್ ಉಪ್ಕಾಟ್ ಅಂತ ಅವರು ರೈಲ್ವೆಯ ಹೆಡ್ ಆಗಿದ್ದರು. ಸ್ಟೀಲ್ ಉತ್ಪಾದನೆ ಮಾಡಿದರೆ ಅದರ ಬಿಗ್ಗೆಸ್ಟ್ ಕಸ್ಟಮರ್ ವುಡ್ ಬಿ ರೈಲ್ವೇಸ್. ಆಗ ಅದನ್ನು ಅನೌನ್ಸ್ ಮಾಡಿದ ಕೂಡಲೇ ಮರುದಿನ ಅವರದ್ದು ಸ್ಟೇಟ್ಮೆಂಟ್ ಕೊಟ್ಟರಂದರೆ, ಫ್ರೆಡ್ರಿಕ್ ಉಪ್ಕಾಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರಂದರೆ ಏನು ಅಂತಂದರೆ, ಇಫ್ ಟಾಟಾಸ್ ಕ್ಯಾನ್ ಮೇಕ್ ಸ್ಟೀಲ್ ಐ ವಿಲ್ ಗಲ್ಪ್ ಎವ್ರಿ ಔನ್ಸ್ ಆಫ್ ಸ್ಟೀಲ್ ಅಂತ. ಅಂದರೆ ಸಾಧ್ಯನೇ ಇಲ್ಲ. ಅದು ವರ್ಷ 1906. ಆದರೆ ಆಗ ಟಾಟಾ ಅವರಿಗೆ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಟಾಟಾ ಏನು ಮಾಡಿದ್ರು ಅಂದರೆ ಅವರ ಎಲ್ಲ ಕಲೀಗ್ಸಿಗೆ ಹೇಳಿದ್ರಂತೆ, ಆ ಟೈಮಿಗೆ ನಾನು ಬದುಕಿರಲ್ಲ, ಆದರೆ ನಮ್ಮ ಸೆಂಟನರಿ ಇಯರ್ ಮಾಡಬೇಕಾಗಿದ್ದರೆ, ನಮ್ಮ ಶತಮಾನೋತ್ಸವ ಮಾಡಬೇಕಾಗಿದ್ದರೆ ಆಗ ನೀವು ಸರಿಯಾದ ರಿಪ್ಲೈ ಕೊಡಿ ಬ್ರಿಟಿಷರಿಗೆ ಅಂತ. ಅದರ ಪ್ರಕಾರ 2006ನಲ್ಲಿ ಟಾಟಾ ಸ್ಟೀಲ್ ಅವರ 100ನೇ ವರ್ಷಾಚರಣೆ ಮಾಡಬೇಕಾಗಿದ್ದರೆ ಕೋರಸ್ ಅನ್ನುವ ಒಂದು UK ಅತೀ ದೊಡ್ಡ ಕಂಪನಿಯನ್ನು ಟೇಕ್ ಓವರ್ ಮಾಡಿತ್ತು. ಅದು ನಾವು ರಿಪ್ಲೈ ಮಾಡಬೇಕಾದ ರೀತಿ. ಆದ್ದರಿಂದ ನಾವು ಯಂಗ್ಸ್ಟರಿಗೆ ನಾವು ಯಾವತ್ತೂ ಹೇಳಬೇಕು, ವಿದ್ಯಾರ್ಥಿಗಳಿಗೆ ನಾನು ಯಾವತ್ತೂ ಹೇಳೋದಂದರೆ, ದೊಡ್ಡ ಕನಸು ಕಾಣಿ, ನಿಮ್ಮನ್ನು ಅವರನ್ನು ಇಗ್ನೋರ್ ಮಾಡಿ ಅವರ ಜೊತೆ ಯುದ್ಧ ಮಾಡಬೇಡಿ, ನಾಳೆ ಅವರೇ ಬಂದು ನಿಮ್ಮನ್ನು ಸನ್ಮಾನಿಸ್ತಾರೆ. ಆದ್ದರಿಂದ ಅದರ ಬಗ್ಗೆ ವರಿ ಮಾಡಬೇಡಿ. ಏನು ಅಗತ್ಯ ಇದೆ ಅಂತಂದರೆ ನೀವಾಗಿಯೇ ಆ್ಯಕ್ಟಿವ್ ಆಗಿ ಮುಂದುವರಿಬೇಕು. ಯಾಕೆಂತಂದರೆ ಎಲ್ಲೋ ಹಳ್ಳಿಯಲ್ಲಿ ಒಂದು ಮಗು ಬಾವಿಗೆ ಬಿತ್ತಂತೆ, ಹಾಗೆ ಎಲ್ಲರೂ ಬಂದು ಬೊಬ್ಬೆ ಹಾಕುವವರೆ, ಆಗ ಟಿ ವಿಯವರು ಬಂದರು, ಎಲ್ಲ ಆಯಿತು. ಹಾಗೆ ಯಾರೋ ಒಬ್ಬ ಯುವಕ ಹೋಗಿ ನೀರಿಗೆ ಹಾರಿ ಮಗುವನ್ನು ಎತ್ತು ಮೇಲೆ ಹಾಕಿದಂತೆ. ಹಾಗೆ ಎಲ್ಲರೂ ಕಂಗ್ರ್ಯಾಚುಲೇಷನ್ ಮಾಡಬೇಕಾಗಿದ್ದರೆ ಆತ ಕೇಳ್ತಾನಂತೆ, ಅದೆಲ್ಲ ಸರಿ, ಬಟ್ ನನ್ನನ್ನು ದೂಡಿ ಹಾಕಿದ್ದು ಯಾರು ಅಂತ. ಯಾಕೆಂದ್ರೆ ನಾನು ಇದನ್ನು ಯಾಕೆ ಹೇಳಿದಂದ್ರೆ, ಇದು ನಾವು ಹಿಂದೆ ಕೇಳಿದ ಕತೆ. ಆದರೆ ಪಾಯಿಂಟ್ ಏನು ಅಂತಂದರೆ, ನಾವೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡಿ, ನಮ್ಮ ಶಕ್ತಿ ನಮಗೆ ಗೊತ್ತಿರೋದಿಲ್ಲ, ನಮ್ಮನ್ನು ಯಾರೋ ಒಬ್ಬ ದೂಡಬೇಕು. ಆದರೆ ಇವತ್ತಿನ ಈ ಧಾವಂತದ ಜೀವನದಲ್ಲಿ ಯಾರು ಕೂಡ ನಮ್ಮನ್ನು ಪುಷ್ ಮಾಡುವವರಿಲ್ಲ. ನಮ್ಮೊಳಗಿನ ಅಂತಃಶಕ್ತಿ ಜಾಗೃತವಾಗಬೇಕು, ನಮ್ಮೊಳಗಿನ ಶಕ್ತಿಯಿಂದ ನಾವು ಮುನ್ನಡಿಬೇಕು ಮತ್ತು ಇತರರಿಗೆ ಮಾದರಿಯಾಗಬೇಕು. ಆ ದೃಷ್ಟಿಯಿಂದ ಈ ಮಕ್ಕಳು ಭಾಳ ಚೆನ್ನಾಗಿ ಬೆಳೆಯಲಿ. ಇಲ್ಲಿ ಉತ್ತಮವಾದ ಶಿಕ್ಷಣ ನೀವು ಕೊಡ್ತಾ ಇದ್ದೀರಿ. ಹೆಡ್ ಮಾಸ್ಟ್ರು, ಇತರರು, ಎಲ್ಲ ಅಧ್ಯಾಪಕ ವೃಂದದವರು, ಹೆತ್ತವರ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಭಾಳ ಚೆನ್ನಾದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನನ್ನ ಈ ದಿನ ಹೇಗೋ ಕಳೆದು ಹೋಗ್ತಾ ಇತ್ತು, ಆದರೆ ಇಲ್ಲಿ ಬರೋದ್ರ ಮೂಲಕ ನನ್ನ ಟೈಮ್ ಕೂಡ ಭಾಳ ಚೆನ್ನಾಗಿ ಕಳೆದು ಹೋಯಿತು ಅಂತ ಹೇಳ್ತಾ, ಯಾವಾಗಲೂ ಹಿನ್ನಡೆ ಇದ್ದಾಗ DVG ಅವರು ಒಂದು ಮಾತು ಹೇಳಿದರು. ಏನು ಹೇಳಿದಂದರೆ, ಹುಳು ಹುಟ್ಟಿ ಸಾಯುತ್ತೀರೆ, ನೆಲ ಸವೆದು ಕರಗುತ್ತೀರೆ, ಕಡಲೊಳ್ ಎತ್ತಲೋ ಹೊಸ ದೀಪ ಬೆಳುವುದು, ಕಳೆಯುತ್ತೊಂದಿರಲೊಂದು ಬೆಳೆಯುವುದು ಇನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಅಂತ. ಹಾಗೆ ಹೇಳುವ ಆ ಮಾತಿನ ರೀತಿಯಲ್ಲಿ ಯಾವತ್ತೂ ನಮಗೆ ಹಿಂಜರಿಕೆ ಉಂಟಾಗದೆಲ್ಲ, ನಮಗೆ ಹಿನ್ನಡೆ ಉಂಟಾದಾಗಲೆಲ್ಲ ನಾವು DVGಯರ ಈ ಮಾತನ್ನು ನೆನೆಯುತ್ತಾ ನಾವು ಮುಂದೆ ಸಾಗೋಣ. ಈ ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರ ಸಹಕಾರ ಇರಲಿ ಮತ್ತು ಇದೇ ರೀತಿಯಲ್ಲಿ ಒಳ್ಳೆಯ ಹೆಸರನ್ನು ನಮ್ಮ ವಿದ್ಯಾಕುಮಾರಿ ಅಂತ ಹಲವರನ್ನು ಬೆಳೆಸಲಿ ಇದ್ರೂ ಕೂಡ ನಮ್ಮ ಊರಿನವರು, ಅವರಿಗೆ ಜೋರ ಚಪ್ಪಳಿಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರಿಗೆ ನೆನಪಿನ ಕಾಣಿಕೆಯನ್ನು ಸಭಾಧ್ಯಕ್ಷರು ನೀಡಿ ಗೌರವಿಸಬೇಕು. ವಂದನೆಗಳು ಇಸ್ಮಾಯಿಲ್ ಕುಂದಾಪುರ ಅವರಿಗೆ. ಬೇರೆ ನಾವು ಹೆಸರು ಕರೆದೇವೆ, ಯಾರಾದ್ರೂ ಬಾಕಿ ಇದ್ದರೆ ದಯವಿಟ್ಟು. ಉಮೇಶ್ ನಮ್ಮ ಊರಿನವರೇ, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನೆನಪಿನ ಕಾಣಿಕೆ ಶಾಲು ಹೊದಿಸಿ ಅವರಿಗೆ ಹಾರವನ್ನು ಅರ್ಪಿಸುವುದರೊಂದಿಗೆ ಸನ್ಮಾನಿಸಬೇಕು ಅಂತೇಳಿ ಜಯರಾಮ್ ಶೇಖ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದರೊಂದಿಗೆ ಅಧ್ಯಕ್ಷರು ಕೂಡ ಕೈ ಜೋಡಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ನಮ್ಮ ಊರಿನವರು ಜೋರಾದ ಚಪ್ಪಾಳೆ ತಟ್ಟಬೇಕು. ನಾಟಕದಲ್ಲಿ ಕೂಡ ಪಾತ್ರ ಇದೆ. ಅವರ ಮಿಸ್ಸಸ್ ಕೂಡ ನಮ್ಮ ಶಾಲೆಯ ಓಲ್ಡ್ ಸ್ಟೂಡೆಂಟ್. ಈ ಸಂದರ್ಭದಲ್ಲಿ ಅವರಿಗೆ ಕೂಡ ವಂದನೆಗಳು. ವಿಶೇಷವಾಗಿ ನಮ್ಮ ಇವತ್ತು ಮೂಡಿ ಬರಲಿಕ್ಕೆ ಇರುವಂಥ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿದ್ದ ಹಾಗೆ ದಫ್ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ವಿದ್ಯಾಕುಮಾರಿ ಮೇಡಮ್ ಅವರಿಂದ ದಫ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಅಬ್ದುಲ್ ಮಜೀದ್ ಅವರು, ಸಂಗೀತ ರಸಮಂಜರಿ ನಮ್ಮ ಮನೋಜನ ಭಾಳ ಒಳ್ಳೆ ರೀತಿಯಲ್ಲಿ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ನಮ್ಮ ಮನೋಜ್ ಕುಮಾರ್ ಹೆಗಡೆ ಡಬ್ಬೆಳ್ಳಿ ಅವರಿಂದ 2 ಗಂಟೆ, ಪರೀಕ್ಷಿತ್ ಪೂಂಜಾ, ಹಲವಾರು ಆರ್ಟಿಸ್ಟ್ಗಳು ಇದ್ದಾರೆ, ಅವರು ಕೂಡ ಒಳ್ಳೆಯ ಹಾಡುಗಾರರು. ಅವರಿಗೆ ನೆನಪಿನ ವಿದ್ಯಾಕುಮಾರಿ ಮೇಡಮ್ ಅವರು, ಅವರಿಗೆ ವಿದುಷಿ ಶ್ರೀಮತಿ ನಯನವಿ ರೈ ಅವರು ಬಂದಿದ್ದಾರಾ? ದಯವಿಟ್ಟು ಬಂದಿದ್ದರೆ ವೇದಿಕೆಗೆ ಬನ್ನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ಪ್ರಭಾರ ಮುಖ್ಯೋಪಾಧ್ಯಾಯಿನಿಯಾದಂಥ ಶ್ರೀಮತಿ ಯೋಜಿನ್ ರೋಚ್ ಇವರಿಗೂ ಕೂಡ ಜಂಟಿ ವಿದ್ಯಾಸಂಸ್ಥೆಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅಭಿನಂದನೆ ಸಲ್ಲಿಸಬೇಕು. ನಮಗೆ ಒಳ್ಳೆ ರೀತಿಯಲ್ಲಿ ಧನ ಸಹಾಯವನ್ನು ನೀಡಿದ್ದಾರೆ, ಅವರಿಗೆ ತುಂಬ ಧನ್ಯವಾದ. ಯಾವುದೇ ವಿಚಾರವನ್ನು ಈ ಶಾಲೆಯ ಬಗ್ಗೆ ನಾವು ತೆರೆದು ನೋಡೋದಿದ್ರೂ ಕೂಡ ಬಹಳಷ್ಟು ಸುಂದರವಾದ ಡಿಸಿಪ್ಲಿನ್ಗಳು, ಅದೇ ರೀತಿ ಅತ್ಯಂತ
ಮೌಲ್ಯಾಧಾರಿತವಾದಂತಹ ಕ್ವಾಲಿಟಿ ಇರುವಂತಹ ವಿದ್ಯಾಭ್ಯಾಸ ಈ ಪರಿಸರದ ಯಾವ ಶಾಲೆಯಲ್ಲೂ ಕೂಡ ಲಭಿಸಲು ಸಾಧ್ಯವಾಗದ ರೀತಿಯಲ್ಲಿ ಶ್ರೀರಾಮ ಪ್ರೌಢಕೃಷ್ಣ ಶಾಲೆಯಲ್ಲಿ ಲಭಿಸ್ತಾ ಇದೆ ಎಂಬುದು ನನ್ನ ಅನುಭವದ ಮಾತಾಗಿದೆ. ಯಾಕಂತ ಹೇಳಿದರೆ ಈ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಪೈಕಿ ನನ್ನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಧಾರ್ಮಿಕವಾಗಿ ನನ್ನೊಂದಿಗೆ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಆ ಪೈಕಿ ಕೆಲವೊಮ್ಮೆ ಹೆಚ್ಚು ಸಾಮರ್ಥ್ಯ ಇಲ್ಲದಂತಹ ವಿದ್ಯಾರ್ಥಿಗಳು ಕೂಡ ಈ ಶಾಲೆಗೆ ಬಂದ ಮೇಲೆ ಉತ್ತಮವಾದ ಶಿಕ್ಷಣವನ್ನು ಪಡೆದು SSLCಯಲ್ಲಿ ಉತ್ತಮವಾದ ಅಂಕದೊಂದಿಗೆ ತೇರ್ಗಡೆಗೊಂಡದನ್ನು ನಾನು ಅನುಭವಿಸುವ ಮೂಲಕ ನಾನು ಕಂಡಿದ್ದೇನೆ. ಅದೇ ಸಂದರ್ಭದಲ್ಲಿ ನನ್ನ ಹತ್ರ ಕಲಿಯುತ್ತಿರುವಂತಹ ಧಾರ್ಮಿಕವಾಗಿ ಕಲಿಯುತ್ತಿರುವ ತುಂಬ ಬುದ್ಧಿವಂತ ವಿದ್ಯಾರ್ಥಿಗಳು, ಈ ಪರಿಸರದಲ್ಲಿರುವ ಬೇರೆ ಕೆಲವೊಂದು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಅವರು ಫೈಲ್ ಆಗಿದ್ದನ್ನು ಕೂಡ ನಾನು ಕಾಣ್ತಾ ಇದ್ದೇನೆ. ಆದ್ದರಿಂದ ಯಾವುದೇ ರೀತಿಯ ಬುದ್ಧಿ ಇರುವಂತಹ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಅವರನ್ನು ಸಮರ್ಪಕವಾಗಿ ಬೆಳೆಸುವಂತಹ ಒಂದು ಸಾಮರ್ಥ್ಯ ಈ ಶಾಲೆಯ ಎಲ್ಲ ಅಧ್ಯಾಪಕರಿಗೂ ಕೂಡ ಇದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದಲೇ ಈ ಶಾಲೆಯನ್ನು ನಾನು ಅತ್ಯಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೇನೆ. ನಮ್ಮ ಈ ಊರಿನಲ್ಲಿರುವಂತಹ ಈ ಶಾಲೆ ಕೆಲವೊಮ್ಮೆ ಇಲ್ಲಿ ಬಾಕಿ ಇರುವ ಶಾಲೆಗಳಂತಲ್ಲ, ಈ ಶಾಲೆಗಳಲ್ಲಿ ಕೆಲವೊಮ್ಮೆ ಅಡ್ಮಿಷನ್ಗೆ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಕಳಿಸಿದರೆ ಇಲ್ಲಿ ಅವರಿಗೆ ಕೆಲವೊಮ್ಮೆ ಸೀಟು ಸಿಗದಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಇಲ್ಲಿ ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡೆಯುತ್ತಾ ಇರುವುದಾದರೆ ಈ ಶಾಲೆಯಲ್ಲಿ ಅವರಿಗೆ ಲಭಿಸುತ್ತಿರುವಂತಹ ಗುಣಮಟ್ಟದ ವಿದ್ಯಾಭ್ಯಾಸವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಶಾಲೆಯಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳು ಆ ದೇವರ ದಯೆಯಿಂದ ಅತ್ಯಂತ ಉತ್ತಮರಾದ ಉದಾರ್ಥರಾದಂತಹ ವಿದ್ಯಾರ್ಥಿಗಳಾಗಿ ಕಲಿಯುತ್ತಾ ಇದ್ದಾರೆ. ಆದ್ದರಿಂದ ಈ ಶಾಲೆಯಲ್ಲಿ ದಾಖಲಾತಿಗೆ ಅವಕಾಶವನ್ನು ಲಭಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಇದು ನಿಮಗೆ ಲಭಿಸಿದಂತಹ ಉತ್ತಮವಾದ ಉದಾತ್ತವಾದ ಒಂದು ಅವಕಾಶವಾಗಿದೆ ಎಂದು ನೀವು ಮನಸ್ಸಲ್ಲಿಟ್ಟುಕೊಂಡು ಈ ಶಾಲೆಯ ಎಲ್ಲ ಅಧ್ಯಾಪಕರುಗಳನ್ನು ಅದೇ ರೀತಿ ಎಲ್ಲ ರೀತಿಯ ಸಿಬ್ಬಂದಿ ವರ್ಗಗಳನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಶಿಸ್ತಿನಿಂದ ಕಂಡು ಪ್ರೀತಿಯ ವಿದ್ಯಾರ್ಥಿಗಳು ಬೆಳೆಯಬೇಕಾಗಿದೆ. ಶಾಲೆ ಎಂಬುದು ನಮಗೆ ಶಿಕ್ಷಣ ಮಾತ್ರವಲ್ಲ, ಜೀವನವನ್ನು ಕೊಡುವಂತಹ ಒಂದು ವಿಶಾಲವಾದ ದೇಗುಲವಾಗಿದೆ ಪ್ರೀತಿಯ ಪುಟಾಣಿಗಳೇ ನಮ್ಮ ಶಾಲೆಗಳು. ಆದ್ದರಿಂದ ನಾವು ಜ್ಞಾನವನ್ನು ವಿದ್ಯೆಯನ್ನು ಸಂಪಾದನೆ ಮಾಡುವಂತಹ ಕೆಲಸವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದೆ ಸಕಲವು ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ ಅಂತ ಸರ್ವಜ್ಞನವರು ಹೇಳಿದಂತಹ ಒಂದು ಮಾತು. ಯಾವುದೇ ರೀತಿಯ ಸಂಪತ್ತಿದ್ರೂ ಕೂಡ ಜ್ಞಾನಕ್ಕೆ ಸಮಾನವಾದಂತಹ ಒಂದು ಸಂಪತ್ತನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರೀತಿಯ ನನ್ನ ಶಬ್ದವನ್ನು ಕೇಳುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಂದಿರಿಗೆ ಹೇಳಲಿಕ್ಕೆ ಇರೋದು, ನಮ್ಮ ಮಕ್ಕಳಿಗೆ ನಾವು ಸಂಪತ್ತನ್ನುಂಟು ಮಾಡುವುದಕ್ಕಿಂತ ಬದಲಾಗಿ ನಮ್ಮ ಮಕ್ಕಳನ್ನು ನಾವು ಸಂಪತ್ತನ್ನಾಗಿ ಬೆಳೆಸಬೇಕಾದರೆ ಅವರಿಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸಗಳನ್ನು ಕೊಡಲೇಬೇಕಾಗಿದೆ. ವಿದ್ಯಾಭ್ಯಾಸವನ್ನು ಕೊಡದೆ ಹೋದರೆ ನಮ್ಮ ವಿದ್ಯಾರ್ಥಿಗಳು ಕೆಲವೊಮ್ಮೆ ಈ ನಾಡಿಗೆ, ಸಮಾಜಕ್ಕೆ, ಸಮುದಾಯಕ್ಕೆ ಅವರು ಮಾರಕವಾದುವಂತಹ ಸನ್ನಿವೇಶಗಳು ಬರಬಹುದು. ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಡಾಲ್ಫ್ ಹಿಟ್ಲರ್ನ ಬಗ್ಗೆ ನಮಗೆ ಗೊತ್ತಿದೆ. 1889ರಲ್ಲಿ ಜರ್ಮನಿಯಲ್ಲಿ ಜನಿಸಿದಂತಹ ಅಡಾಲ್ಫ್ ಹಿಟ್ಲರ್ ಆತನು ವಿಯೆಟ್ನಾಂನಲ್ಲಿರುವಂತಹ ಒಂದು ವಿಶ್ವವಿಖ್ಯಾತ ವಿದ್ಯಾಸಂಸ್ಥೆಗೆ ದಾಖಲಾಗಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವ ಶಾಲೆಯ ಅಧಿಕೃತರು ಆತನೊಂದಿಗೆ ಹೇಳಿದರು, ನಿನಗೆ ಈ ಶಾಲೆಯಲ್ಲಿ ಕಲಿಯಲಿಕ್ಕೆ ಅವಕಾಶ ಇಲ್ಲ, ಇಲ್ಲಿ ಅತ್ಯಂತ ಪ್ರತಿಷ್ಠಿತ ಕುಟುಂಬದ ವಿದ್ಯಾರ್ಥಿಗಳು ಕಲಿಯುವಂತಹ ಶಾಲೆಯಾಗಿದೆ, ಆದ್ದರಿಂದ ನಿನಗೆ ಅವಕಾಶ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ದಾಖಲಾತಿಯನ್ನು ಪಡೆಯಲು ಸಾಧ್ಯವಾಗದೆ ಅಡಾಲ್ಫ್ ಹಿಟ್ಲರ್ ಮರಳಿಬೇಕಾಗಿ ಬರಬೇಕಾಯಿತು. ಆದರೆ ಆ ಕ್ಯಾಂಪಸ್ನಿಂದ ಅವತ್ತು ಅಡಾಲ್ಫ್ ಹಿಟ್ಲರ್ ಹೊರಬರುವಾಗ ಒಂದು ತೀರ್ಮಾನವನ್ನು ಮಾಡಿದರು. ಒಂದು ವೇಳೆ ಈ ಜರ್ಮನಿಯ ಆಡಳಿತ ನನ್ನ ಕೈಯಲ್ಲಿ ಬಂದರೆ ಇದಕ್ಕೆ ನಾನು ಪ್ರತಿಕಾರವನ್ನು ತೀರಿಸದೇ ಇರಲಾರೆನು. ಆ ಒಂದು ಕಾರಣದಿಂದ ಪ್ರೀತಿಯ ಬಂಧುಗಳೇ, ಒಂದು ಕಾಲದಲ್ಲಿ ದೊಡ್ಡ ಒಬ್ಬ ಅತ್ಯಂತ ದೊಡ್ಡ ಸಾಮರ್ಥ್ಯವಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಒಂದು ಶಾಲೆಯ ಅವಕಾಶವನ್ನು ಕೊಡದೇ ಇದ್ದ ಕಾರಣದಿಂದ ತದನಂತರ ಏನಾಯಿತು ಎಂದು ಚರಿತ್ರೆಯಲ್ಲಿ ನಾವು ಓದಿದ್ದೇವೆ. ಕೋಟ್ಯಾಂತರ ಮಂದಿಯ ನರಮೇಧಕ್ಕೆ, ಹತ್ಯೆಗೆ ಕಾರಣರಾಗಿ ಅಡಾಲ್ಫ್ ಹಿಟ್ಲರ್ ಅವತ್ತು ಮಾರ್ಪಾಡಾಗಿದ್ದರೆ ಪ್ರೀತಿಯ ಬಂಧುಗಳೇ, ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕಾದ ಸಂದರ್ಭದಲ್ಲಿ ಕೊಡದೆ ಹೋದರೆ ಈ ಸಮಾಜಕ್ಕೆ, ನಾಡಿಗೆ ವಿದ್ಯಾರ್ಥಿಗಳು ಅಪಾಯಕಾರಿಯಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ನಿಟ್ಟಿನಲ್ಲಿ ಇರುವಂತಹ ಈ ಸನ್ನಿವೇಶದಲ್ಲಿ ನಮ್ಮ ಶ್ರೀರಾಮಕೃಷ್ಣ ಪ್ರೌಢಶಾಲೆಯು ನಾಡಿನ, ಈ ಊರಿನ ಎಲ್ಲರಿಂದಲೂ ಕೂಡ ಎಲ್ಲ ರೀತಿಯಲ್ಲೂ ಪ್ರಶಂಸಿಸಲ್ಪಡುವ
ಕೊಡುವಂತಹ ರೀತಿಯಲ್ಲಿ, ಅತುಲ್ಯವಾದ ರೀತಿಯಲ್ಲಿ ಯಾರಿಗೂ ಕೊಡಲು ಸಾಧ್ಯವಾಗದಂತಹ ಒಂದು ವಿದ್ಯಾಭ್ಯಾಸವನ್ನು, ಶಿಸ್ತನ್ನು ಇವತ್ತು ಮಕ್ಕಳಿಗೆ ಕೊಡುತ್ತಾ ಇದೆ. ಆದ್ದರಿಂದ ಪ್ರೀತಿಯ ಬಂಧುಗಳೇ, ನನ್ನ ಶಬ್ದವನ್ನು ಕೇಳುತ್ತಿರುವವರು ಈ ಶಾಲೆಯ ಅಭಿವೃದ್ಧಿಗೆ ಬೇಕಾಗಿ, ಈ ಶಾಲೆಯ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಬೇಕಾಗಿ ಎಲ್ಲ ರೀತಿಯ ಸಹಕಾರಗಳನ್ನು ಕೂಡ ಕೊಡಬೇಕು ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ನಮ್ಮ ಮಕ್ಕಳನ್ನು ಅತ್ಯಂತ ಉದಾತ್ತವಾದ ಉತ್ತಮರಾದ ವಿದ್ಯಾರ್ಥಿಗಳಾಗಿ ಬೆಳೆಸುವಲ್ಲಿ ಶ್ರಮಿಸುತ್ತಿರುವಂತಹ ಇಲ್ಲಿನ ಅಧ್ಯಾಪಕ ವೃಂದರುಗಳಿಗೆ ಜಗದ್ರಕ್ಷಕನು ಎಲ್ಲ ರೀತಿಯ ಅನುಗ್ರಹವನ್ನು ವರ್ಷಿಸಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಈ ಶಾಲೆ ಇನ್ನೂ ಕೂಡ ಮುಂದಕ್ಕೆ ಅತ್ಯಂತ ಉತ್ತಮವಾಗಿ ಅಭಿವೃದ್ಧಿಯಿಂದ ಬೆಳೆಯಲಿ, ಹಲವಾರು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಜ್ಞಾನವನ್ನು ಕರುಣಿಸುವಂತಹ ಒಂದು ಮಹಾ ದೇಗುಲವಾಗಿ ಭವಿಷ್ಯದಲ್ಲಿ ಮಾರ್ಪಡಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಅದ್ಭುತವಾದ ಮಾತುಗಳೊಂದಿಗೆ ನಮ್ಮೆಲ್ಲರನ್ನು ಕೂಡ ಶುಭವನ್ನು ಹಾರೈಸಿದಿರಿ. ಸಿರಾಜುದ್ದೀನ್ ಸಕಾಫಿ ಅವರಿಗೆ ತುಂಬು ನೆರೆದ ಎಲ್ಲ ಜನರ ಪರವಾಗಿ ತುಂಬ ಧನ್ಯವಾದಗಳನ್ನ ಚಪ್ಪಾಳೆಯೊಂದಿಗೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇವರಿಗೆ ನೆನಪಿನ ಕಾಣಿಕೆ ನಮ್ಮ ಸಂಚಾಲಕರು ಜಯರಾಮಳ್ಳು ಪೌಡರ್ ಅವರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಂದಗಾಣಿಸಿಕೊಂಡ ಸಕಾಫಿಯವರೇ, ತಮಗೆ ಆತ್ಮೀಯವಾದ ಭಾಳಷ್ಟು ಸಂತೋಷವಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಖಂಡಿತವಾಗಿ ರಾಮಕೃಷ್ಣ ಪ್ರೌಢಶಾಲೆ ಈ ಪ್ರದೇಶದ ವಿದ್ಯದ, ಸಾಂಸ್ಕೃತಿಕ, ಸಜ್ಜನದ ರಾಯಭಾರಿ ಎಲ್ಲಿ ಅಂತ ಕೇಳಿದರೆ ಅದು ರಾಮಕೃಷ್ಣ ಪ್ರೌಢಶಾಲೆ ಹರೇಕಲ ಪಾವುರ ಅಂತ ಹೆಮ್ಮೆಯಿಂದ ಹೇಳುವಂಥ ವಿಷಯ. ಎಲ್ಲ ಧರ್ಮದ ಬಾಂಧವರು ನಾವು ನಮ್ಮ ಮನೆಯಲ್ಲಿ ಆರಾಮವಾಗಿ AC ಅಥವಾ ಬೆಡ್ರೂಮಲ್ಲಿ ಮಲಗ್ತಾ ಇರ್ತೇವೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದ ನಮ್ಮನ್ನು ಕಾಯುವಂಥ ಸೈನಿಕರು ಯಾವ ರೀತಿಯಲ್ಲಿ ಅವರ ಜೀವನವನ್ನು ಗಡಿಯಲ್ಲಿ ಕಾಯ್ದು ನಮಗೋಸ್ಕರ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮಾಡಿ ತೋರಿಸುವಾಗ ನಾವೆಲ್ಲರೂ ಅದಕ್ಕೆ ಗೌರವ ಕೊಟ್ಟು ಆ ಒಂದು ದೃಶ್ಯವನ್ನು ಖಂಡಿತವಾಗಿ ನಮ್ಮ ಕಣ್ಣಲ್ಲಿ ನೀರು ಬರಬೇಕು. ಆ ಸೈನಿಕರಿಗೆ, ಆ ಮಡದಂಥ ಸೈನಿಕರಿಗೆ ಅಥವಾ ಕಾಯುವಂಥ ಸೈನಿಕರಿಗೆ ನಾವೆಲ್ಲರೂ ನಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಅವರಿಗೆ ಪ್ರಾರ್ಥಿಸುವಂಥ ಅತ್ಯವಶ್ಯಕತೆ ಸಂಗತಿ ಅಂತ ಹೇಳುತ್ತಾ, ನಮ್ಮ ಹಳೆ ವಿದ್ಯಾಸಂಘದ ಒಂದು ಉತ್ತಮ ಕ್ರಿಯಾಶೀಲ ಕೋಶಾಧಿಕಾರಿಗಳು ಖೋ ಕಂಬ ಹಾಗೆ ಥ್ರೋಬಾಲ್ ಕಂಬಗಳನ್ನೆಲ್ಲ ನೀಡಿ ಸಹಕರಿಸಿದರು ಫಯಾಸ್ ಮತ್ತು ಬ್ರದರ್ಸ್. ನಮ್ಮ ಹರೇಕಳದ ಪರಿಸರದ ನಮ್ಮ ಹಳೆ ವಿದ್ಯಾರ್ಥಿಗಳು, ಆ ಹಳೆ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಧನ್ಯವಾದ.